ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾಶೋಭಿತ. ಕರುನಾಡಿನಾದ್ಯಂತ ತನ್ನ ಅಭಿನಯದ ಮೂಲಕ ಅಪಾರ ಜನಮನ್ನಣೆಯನ್ನು ಪಡೆದಂತಹ ಓರ್ವ ಪ್ರತಿಭಾನ್ವಿತ ರಂಗಕಲಾವಿದ, ನಿರ್ದೇಶಕ, ಸಿನಿಮಾ ಕಲಾವಿದ, ಹಾಗೆ ಉತ್ತಮವಾದಂತಹ ತಂತ್ರಜ್ಞ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಎಲ್ಲ ವಿಧದಿಂದಲೂ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೀರ್ತಿಯನ್ನು, ಹೆಮ್ಮೆಯನ್ನು ತಂದ ನಮ್ಮೂರ ಹುಡುಗ ಶೋಭರಾಜ್ ಪಾವೂರು ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶೋಭರಾಜ್ ಸರ್, ಎಸ್ ಪಲ್ಲೆ ಹೇಳಿ. ಭಾಳಷ್ಟು ದೊಡ್ಡ ರಂಗ ಪ್ರಯಾಣ ನಿಮ್ಮದು. ಯಾಕೆ ಅಂದರೆ ಭಾಳಷ್ಟು ಚಿಕ್ಕ ಪ್ರಾಯದಲ್ಲೇ ನೀವು ರಂಗಭೂಮಿಯನ್ನು ಸೇರಿಕೊಂಡ್ರಿ. ಹೌದು. ಅಚಾನಕ್ ಇರ್ಬೋದು, ತನ್ನ ಆಸೆ ಇರ್ಬೋದು, ಒಂದು ಆಕಾಂಕ್ಷೆ ಇರ್ಬೋದು. ಆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಗೋಲ್ಗಳಿಲ್ಲ, ಖಂಡಿತ ಇರಲಿಲ್ಲ. ಯಾಕೆಂದರೆ ನಮಗೊಂದಿರ್ತದೇನು, ಕಾಪಿಕಾಡು ನಾಟಕವನ್ನು, ವಿಜಯಕುಮಾರ್ ಕೊಡಿಯಲ್ಬೈಲ್ ನಾಟಕವನ್ನು ನೋಡ್ತಾ 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 ಬೆಳೆದು ಪ್ರತಿಯೊಬ್ಬನಿಗೊಂದು ಆಸೆ ಇರ್ತದೆ, ನಾನೊಂದು ಆ ಟೀಮಲ್ಲಿ ಇರಬೇಕಿತ್ತು. ಹೌದು. ಆ ಆಸೆ ಒಂದನ್ನಿಟ್ಟುಕೊಂಡು ಬಹುಶಃ ನಿಮ್ಮ ಈ ಹರೇಕಳ ಪಾವೂರು ಅನ್ನೋದು ಸಾಂಸ್ಕೃತಿಕವಾಗಿ ನೋಡಿದ್ರು, ಬೇರೆ ರೀತಿಯಲ್ಲಿ ನೋಡಿದ್ರು ಆಗಿನ ಕಾಲಕ್ಕೆ ಅದು ಅಂತ ಹೇಳುವಂತಹ ಏನೂ ಪ್ರೋತ್ಸಾಹಗಳಿಲ್ಲದಂತಹ ಪ್ರದೇಶ ಅಂತ ಅನ್ನಿಸ್ತುಕೊಳ್ತಾರೆ. ಹೌದು. ಯಾಕಂದ್ರೆ ಈಗ ಅದು ಬೆಳವಣಿಗೆ ಆಗಿದೆ. ಒಳ್ಳೊಳ್ಳೆ ಕಲಾವಿದರು, ಬಸ್ ಸಂಚಾರ ಕೂಡ ಇಲ್ಲದಂತಹ ಪ್ರದೇಶ, ಎರಡೇ ಬಸ್ಗಳಿದ್ದು ಅಂತ ಒಂದು ಪ್ರದೇಶದಿಂದ ಶೋಭಿ ಅಲಿಯಾಸ್ ಶೋಭರಾಜ್ ಅಲಿಯಾಸ್ ಗೀತಾದ ಮಾಮ ಸಿತಾರನ್ ಅಂಕಲ್, ಈ ಒಂದು ಪ್ರಯಾಣ ಹೇಗಿತ್ತು? ಇಷ್ಟು ಜರ್ನಿ ನಿಮ್ಮದು ಬಾಲ್ಯದಿಂದ ಒಂದು ಹೇಗಿತ್ತು? ಇಲ್ಲ, ನಾನು ಈ ಆಸೆಗಳು ಅಥವಾ ಈ ಆಸಕ್ತಿಗಳು ಹೇಗೆ ಹುಟ್ಟಿತು ಅಂತಂದರೆ, ನನಗೆ ಇವತ್ತಿಗೂ ನಾನು ಹೇಗೆ ನಟ ಆದೆ ಅಥವಾ ಹೇಗೆ ಇದರಲ್ಲಿ ಮುಂದುವರಿತಿದ್ದೀನಿ ಅನ್ನೋದು ನನಗೂ ಕ್ವಶನ್ ಮಾರ್ಕ್ ಉಳಿದಿದೆ. ಯಾಕೆಂದರೆ ನಾನು ಅಂದ್ಕೊಂಡಿರೋದು ನಾನು ಪೇಂಟಿಂಗ್ ಆರ್ಟಿಸ್ಟ್ ಆಗಬೇಕು, ವಯಲಿನ್ ನುಡಿಸ್ಬೇಕು, ನಾನು ಹಾಡಬೇಕು ಅನ್ನೋದು, ಅದು ಮೂರೂ ಆಗಲಿಲ್ಲ. ನಾನು ಯಾವುದು ಅಂದ್ಕೊಂಡಿರಲಿಲ್ಲ ಅದಾಗಿದ್ದು ಬಟ್ ಈಗ ನನಗೆ ಏನು ಸಿಕ್ಕಿದೆ ಅದರಲ್ಲಿ ನಾನು ತೃಪ್ತ, ಅದರಲ್ಲಿ ನಾನು ಎಂಜಾಯ್ ಮಾಡ್ತಿದ್ದೀನಿ. ಮತ್ತು ಪ್ರತಿ ದಿವಸ ನನ್ನ 100% ಕೊಡೋಕೆ ಟ್ರೈ ಮಾಡ್ತೀನಿ ನಾನು. ಬಹುಶಃ ನಿಮಗೆ ಈಗ ಇದು ಆಸಕ್ತಿಯ ಕ್ಷೇತ್ರ ಆಗಿ ಬದಲಾವಣೆ ಆಗಿದೆ. ಖಂಡಿತ 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 ಖಂಡಿತ. ಒಂದು ಕಾಲದಲ್ಲಿ ಇಲ್ಲದ್ದು ಹೌದು. ಈಗ ಆಸಕ್ತಿ ಅನಿವಾರ್ಯತೆ ಅನ್ನೋದು ಆಸಕ್ತಿಯನ್ನು ಹುಟ್ಟು ಹಾಕ್ತಿದೆ ಈಗ ನನಗೆ ಹಾಗನಿಸುದಿಲ್ಲ. ನನಗೇನು ಅನಿಸಿದೆ, ಸಿಕ್ಕಿದ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಶೋಭರಾಜ್ ಅಂತ ಅನಿಸಿದೆ. ಖಂಡಿತ. ಯಾಕಂದ್ರೆ ಇದು ನನಗೆ ಇದು ಪ್ರವೃತ್ತಿ ಅಲ್ಲ, ನನ್ನ ವೃತ್ತಿ ಇದು. ನನಗೆ ಯಾವುದು ಅವು ನಮ್ಮ ದೇರ್ನಂಚಿ ಬೋಯ್ಜಿಲ್ಲ, ದೇರ್ನಂಚಿ ಬೋಯ್ಜಿಲ್ಲ ಬೋಯ್ನಂಚಿದೇರ್. ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ, ಯಾನು ಬೋಯ್ಟ್ ಬಳ್ಳಿ ಯಾನ್ ದೇರು ಅಂತ ನೀವು. ಹೇಗಿತ್ತು ನಿಮ್ಮ ಬಾಲ್ಯಗಳು? ನೋಡಿ, ನಾನು ಕಾಲೇಜೆಲ್ಲ ನಾವು ಹೋಗಿಲ್ಲ. ಈ ಸ್ಕೂಲ್ ಟೈಮ್ಗಳಲ್ಲಿ ನಮ್ಗೆ ಏನಾಗಿತ್ತು, ನಾನು ಇದನ್ನು ಎಲ್ಲ ಕಡೆ ಹೇಳ್ತೀನಿ, ನಮಗೆ ಆ್ಯನ್ಯುವಲ್ ಡೇ ಅನ್ನೋದು ಡಿಸೆಂಬರ್ ಎಂಡಿಗೆ ಬರೋದು. ನಮಗೆ ಅದು ವಾರ್ಷಿಕ ಹಬ್ಬ. ಹೌದು, ಊರ್ಗ್ ಹಬ್ಬ ಅದು, ಸ್ಕೂಲ್ಗಲ್ಲ, ಊರ್ಗ್ ಹಬ್ಬ. ಜನ ಭಾರಿ ಎಂಜಾಯ್ ಮಾಡ್ತಿದ್ರು. ಈ ಒಂದು ತಿಂಗಳು ಅವಾಗ ಪ್ರಾಕ್ಟೀಸ್ ನಡೆಯೋದು. ಅಲ್ಲ, ನಮಗೂ ವಾರ್ಷಿಕೋತ್ಸವ ಅಂದ್ರೆ ನಾವು ಮನೆಯಲ್ಲೂ ಕೂಡ ನಮ್ಮ ಟೆನ್ಷನ್ ನೋಡಿದ್ರೆ ಮನೆಯವರಿಗೆ ತಲೆ ಬಿಸಿ ಆಗ್ಬೇಕು. ಅದು ಏನು ಪರೀಕ್ಷೆಗೆ ಅಂತ ಓದುದಿಲ್ಲ, ಅಷ್ಟು ಟೆನ್ಷನ್ ಮಾಡಿ ಸ್ಕ್ರಿಪ್ಟ್ ಓದೋದೇನು ಭಾರಿ ಅಲ್ಲ, ನಾವು ಪರೀಕ್ಷೆಗೆ ಅದನ್ನು ಓದುದಿಲ್ಲ. ಹೌದು, ಖಂಡಿತ ಇಲ್ಲ. ಪರೀಕ್ಷೆಗೆ ಓದಿದ್ರೆ ನಾವು ಇಂಜಿನಿಯರ್, ಡಾಕ್ಟರ್ ಆಗ್ತಿದ್ವಿ. ಪುಣ್ಯ ಅದು ಆಗಿಲ್ಲ. ಅದರಿಂದ ಇದೊಂದು ಫಿಲ್ಮಿಗೆ ಬಂದಿದ್ದೀವಿ. ಹೇಗಿತ್ತ ಜೀವನ? ಎಲ್ಲಿ ನಿಮ್ಮ ಪ್ರಾಥಮಿಕ ಇದು? ನಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಅನ್ನೋದು. ಅವಾಗ 5ನೇ ಕ್ಲಾಸ್ ಮಾತ್ರ ಇತ್ತು, ಇವಾಗ 7 ತನಕ ಆಗಿದೆ. ಹಿರಿಯ ಪ್ರಾಥಮಿಕ ಶಾಲೆ. ಹೌದು ಹೌದು ಹೌದು. ಅಲ್ಲಿ ಹಿರಿಯ ಅಂತಾನೆ ಇತ್ತು, 2 ಇರಲಿಲ್ಲ, ಆದ್ರೆ ಒಂದು 5 ಹೌದು. ಇವಾಗ 7th ಆಗಿದೆ. ಇಬ್ಬರೇ ಟೀಚರ್ಸ್ ಇದ್ದಿದ್ದು ಅವಾಗ. ಆಮೇಲೆ ರಾಮಕೃಷ್ಣ ಪ್ರೌಢಶಾಲೆಗೆ ಬಂದೆ ನಾನು, 8ರಿಂದ 10 ಅಲ್ಲಿ. ಹೌದು ಹೌದು, ಹರೇಕಳ. ಅಲ್ಲಿ ನನಗೆ ಜಾಸ್ತಿ ಪ್ರೋತ್ಸಾಹ ಸಿಕ್ತು ಅಂತ ಹೇಳ್ಬೋದು. ನನ್ನ ಟೀಚರ್ಸ್ ಆಗಲಿ, ನನ್ನ ಸಹಪಾಠಿಗಳಾಗಲಿ, ಅಥವಾ ನನ್ನ, ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಅವಾಗ ಅದೇ ಹೇಳಿದ್ನಲ್ಲ, ಆ್ಯನ್ಯುವಲ್ ಡೇ ಡಿಸೆಂಬರ್ ಎಂಡ್ಗೆ ಆಗೋದು. ಈ 1 ತಿಂಗಳು ಪ್ರಾಕ್ಟೀಸು. ಬೆಳಗ್ಗೆ ಅಟೆಂಡೆನ್ಸ್ ಆದ ಕೂಡಲೇ ಡ್ಯಾನ್ಸ್ ಅವ್ರು ಅಲ್ಲಿ ಹೋಗ್ಬೇಕಂತೆ, ನಾಟಕದವ್ರು ಇಲ್ಲಿ ಹೋಗ್ಬೇಕಂತೆ, ಅದು ಹಬ್ಬ. ನಾನು ಡ್ಯಾನ್ಸ್ಗೆಲ್ಲ ಸೇರ್ತಾನೆ ಇರ್ತಿರ್ಲಿಲ್ಲ. ಯಾಕಂತಂದ್ರೆ ನಂಗೆ ಇವತ್ತಿಗೂ ಭಯ, ಎಲ್ಲಿ ನನ್ನ ಸ್ಟೆಪ್ ತಪ್ಪಿದ್ರೆ ನಾನು ಕಾಣ್ತೀನಿ, ಯಾವ ತಪ್ಪು ನೋಡೋದು ಜನ. ಅಂದ್ರೆ ಎಲ್ಲ ಒಂದೇ ತರ ಮಾಡ್ಬೇಕು, ಯಾವ ತಪ್ಪು ಅವನೇ ಕಾಣೋದು. ಹಂಗಾಗಿ ನಾನು ತಪ್ಪಿ ಕೂಡ ತಪ್ಪಿದ್ದು ಮತ್ತೆ ವರ್ಷ ಪೂರ್ತಿ ಇರ್ತದೆ. ಇದ್ ನಾಟಕ ಹೆಂಗೆ, ನಾನಲ್ಲ ಅಂತಂದ್ರು ಸೈಡ್ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ, ಮತ್ತೆ ಏನಾದ್ರೂ ಒಂದು ಹೋಗುತ್ತೆ. ಎಲ್ಲರೂ ಒಂದೇ ತರ ಅಲ್ಲ, ಒಬ್ಬೊಬ್ಬನ ರೋಲ್ ಒಂದೊಂದ್ ತರ ಇರ್ತದೆ. ನಾವ್ ಏನ್ ಮಾಡಿದ್ರು ಒಂದು ಪಾಸ್ ಆಗ್ಬೋದು ಅಂತ. ಕರೆಕ್ಟ್. ಆಮೇಲೆ ಇನ್ನೊಂದೇನಂತಂದ್ರೆ, ಅದೇ ಈ ಸೂತ್ರ ಬರಿ, ಪ್ರಮೇಯ ಬರಿ, ಇವುಗಳ ನಡುವೆ ಈ 1 ತಿಂಗಳು ಮಜಾ ಮಾಡ್ಬೋದು ಗುರುವೆ, ನಿಜವಾಗಿ. ಹೌದು, ಈ ಒಂದೇ ಕಾರಣಕ್ಕೆ ಸರ್ ನಾನು ನಾಟಕಕ್ಕೆ ನಾನು ಸೇರ್ತಾ ಇದ್ದಿದ್ದು. ಅದು ಬಿಟ್ರೆ ಮತ್ತೆ ಇನ್ನೊಂದಿತ್ತು, ಗಾಡ್ ಫಾದರ್ಗಳಿಲ್ಲ, ದೇವರಣಿಗಿಲ್ಲ. ಮತ್ತೆ ಮನೆಯಲ್ಲಿ ನೀನು ಹೋಗು ಅಂತ ಹೇಳೋದಿಲ್ಲ, ಹೋಗ್ಬೇಡ ಅಂತಲೂ ಹೇಳೋದಿಲ್ಲ. ನಿನಗೆ ಏನಾಗ್ತದೆ ಅದನ್ನು ಮಾಡು. ಯಾಕೆ ಅಂದ್ರೆ ನಮ್ಗೆ ಆಗಿದ್ದು ಒಂದೇ,
ಏನಾದ್ರೂ ಮಾಡಿ ವಾರ್ಷಿಕೋತ್ಸವ ಸ್ಟೇಜ್ ಒಂದು ಹತ್ಬೇಕಲ್ಲ. ಅಷ್ಟೇ 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 ಅಷ್ಟೇ. ಜನ ಒಳ್ಳೇದು ಮಾಡ್ತಾರ ಅಲ್ಲ, ನಮ್ಮನ್ನ ಹೇಗೆ ತಗೊಳ್ತಾಮ ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ, ಕೆಡಿಸ್ಕೊಳ್ಳೋದೇ ಇಲ್ಲ. ನಮಗೆ ಆ ಜನಪ್ರಿಯತೆಯ ಗುಂಗೆ ಇರ್ಲಿಲ್ಲ ಆಗ. ಹೌದು ಹೌದು ಹೌದು. ಮತ್ತೊಂದಂದ್ರೆ ನೋಡುವಂತ ಜನಕ್ಕೆ ನಮ್ಮ ಇಡೀ ಏನ್ ಹೇಳ್ತಾರೆ ನಮ್ಮ ಪ್ರವರಗಳೆಲ್ಲ ಗೊತ್ತಿತ್ತು. ಇವ ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇವ್ರ ಅಣ್ಣ ಇಲ್ಲಿ, ಇವನ್ ತಮ್ಮ ಇಲ್ಲಿ ಎಲ್ಲ ಗೊತ್ತಿರ್ತದೆ. ಆದ್ರಿಂದ ನಾವು ಏನು ಅಲ್ಲಿ ಪ್ರಸ್ತುತಪಡಿಸಿ ನಾವೇನೋ ದೊಡ್ಡ ಜನ ಆಗ್ಲಿಕ್ಕೆ ಏನಿಲ್ಲ ಈತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್. ಮತ್ತು ನನ್ನ ಫ್ಯಾಮಿಲಿನಲ್ಲಿ ನನ್ನ ಅಮ್ಮನ ತಮ್ಮ ಈ ಯೋಗಮಂಡಲಗಳೆಲ್ಲ ನಾಟಕಗಳಲ್ಲಿ ಗುರುತಿಸ್ಕೊಂಡವರು, ಒಳ್ಳೆ ನಟ ಅಂತ ಗುರುತಿಸ್ಕೊಂಡವರು. ನನಗೇನಾಗೋದು ಅವರ ನಾಟಕಗಳನ್ನು ನೋಡಿದಾಗ ಈ ಗ್ರೀನ್ ರೂಮ್ಗೆ ಜನ ಒಂದೇ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಅಂತೆಲ್ಲ ಹೇಳುವಾಗ, ಗುರುವೇ ಈ ಆರ್ಟಿಸ್ಟ್ಗೆ ಸಿಗದೇ ಇರುವಂಥದ್ದು ಬೇರೆ ಯಾರಿಗೂ ಸಿಗಲ್ವಲ್ಲ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಹೌದು ಹೌದು ಹೌದು. ಎಲ್ಲರೂ ಅಂದ್ರೆ ಅವನು ಆರ್ಟಿಸ್ಟ್ ಮಾತ್ರ ಸರ್, ಡಾಕ್ಟರ್ ಆಗ್ಬಲ್ಲ, ಇಂಜಿನಿಯರ್ ಆಗ್ಬಲ್ಲ, ವಕೀಲ ಆಗ್ಬಲ್ಲ, ಏನ್ ಬೇಕಾದ್ರೂ ಆಗ್ಬಲ್ಲ, ಪೊಲೀಸ್ ಆಗ್ಬಲ್ಲ, ಕಳ್ಳನೂ ಆಗ್ಬಲ್ಲ. ಹೌದು, ಕಳ್ಳ ಪೊಲೀಸ್ ಆಗಕ್ಕಾಗಲ್ಲ ಅಥವಾ ಪೊಲೀಸ್ ಕಳ್ಳ ಆಗಕ್ಕಾಗಲ್ಲ. ರಿಯಲ್ ಲೈಫ್ ಅಲ್ಲಿ ನನಗೆ ಹೇಳಿದ್ದು ಆಗ್ಬೋದು, ಆಗ್ಬಾರ್ದು ಅಂತ ಹೇಳ್ತಿಲ್ಲ. ಹೌದು ಹೌದು, ನೋಡ್ತಾ ಇದ್ದೀವಿ ಸದ್ಯಕ್ಕೆ. ಹಂಗೆ ಈ ಆರ್ಟಿಸ್ಟ್ ಅಂತಂದ್ರೆ ಅವ್ನು ಎಲ್ಲಾನು ಆಗ್ಬಲ್ಲ. ಆವಾಗ ನನಗೆ ಆ ಪುಟ್ಟ ಏಜಲ್ಲಿ ನಂಗೆ ಯಾಕೆ ಹಂಗ ಅನಿಸ್ತು ಗೊತ್ತಿಲ್ಲ. ಸೊ ನನಗೆ ಇಂಪ್ರೆಸ್ ಆಗೋಕೆ ಶುರುವಾಯ್ತು. ನನಗೆ ಆರ್ಟಿಸ್ಟ್ ಆದ್ರೆ ಆರ್ಟಿಸ್ಟ್ ಆಗ್ಬೇಕು ಇತ್ತು ನನಗೆ. ಅವಾಗ ಏನ್ ಸರ್ ನಮ್ಗೆ ಒಂದು 14-15 ಅಷ್ಟೇ 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 ಅವಾಗ. ಆಮೇಲೆ ನಾವು ಸ್ಕೂಲಲ್ಲಿ ಮಾಡಿದ ನಾಟಕಗಳು ಅವಾಗ ಏನಿತ್ತು ಅಂತಂದ್ರೆ, ಈ ಸ್ಕೂಲ್ ಡೇ ಅಂದ್ರೆ ಆನ್ಯುವಲ್ ಡೇ ಮಾರನೇ ದಿನ ರಜಾ ಸ್ಕೂಲ್ಗೆ, ಒಂದಿನ ಅಂದ್ರೆ ನೈಟ್ ನಡೆಯೋದಲ್ವಾ, ಮಾರದಿನ ರಜಾ. ನೆಕ್ಸ್ಟ್ ಡೇ ಇಂದ ಮತ್ತೆ ಟ್ರ್ಯಾಕಿಗೆ ಬರುತ್ತೆ ಸ್ಕೂಲ್. ನೆಕ್ಸ್ಟ್ ಎಲ್ಲ ಬಿಟ್ಬಿಡಿ, ಓದೋದ್ರ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಲಿ ಅಂತೆಲ್ಲ ಬೆಳಗ್ಗೆನೆ ಶುರು ಹಚ್ಚೋರು. ಹೌದು ಹೌದು. ಆ ದಿನ ತುಂಬಾ ಚೆನ್ನಾಗಿ ಮಾಡಿದವ್ರಿಗೆ ಒಂದು ಲೋಟ ಕೊಡೋದು, ಒಂದು ತಟ್ಟೆ ಕೊಡೋದು, ಎಲ್ಲ ಕಾರ್ಯಕ್ರಮ ನಡೆಯೋದು. ನನಗೊಂದು 2-3 ವರ್ಷ ನಂಗೆ ಅವ್ಯಾಹತವಾಗಿ ನಂಗೆ ನಡೀತು. ಹೌದು, ಖಂಡಿತವಾಗ್ಲು ಇವತ್ತಿಗೆ ಎತ್ತಿಟ್ಟಿದ್ದೀನಿ ಸರ್. ಫಸ್ಟ್ ಟೈಮ್ ನನಗೆ ಒಂದು ಶೀಲ್ಡ್ ಅಂತ ಒಂದು ಇಷ್ಟೇಷ್ಟು ಕಪ್ಪು ಸಿಕ್ಕಿದೆ. ತುಂಬಾ ಚೆನ್ನಾಗಿ ಎತ್ತಿಟ್ಟಿದ್ದೀನಿ ಸರ್. ನಾನು ಹೆಣ್ತೀನಿ ಅದನ್ನು ಒರೆಸಿಗಿರ್ಸಲ್ಲ, ಚೆನ್ನಾಗಿರ್ತಾಳೆ ಯಾವಾಗ್ಲೂ. ಇದೆ ನಮ್ಮ ಪಾಲಿಗೆ ಸಾರ್ವಕಾಲಿಕವಾದಂತಹ ಅತ್ಯಮೂಲ್ಯವಾದಂತಹ ಅದೊಂದು ವಸ್ತು, ಉಡುಗೊರೆ ಎಲ್ಲವೂ. ನೀವು ನನ್ನ ಮನೆಗೆ ಬಂದ್ರೆ ಫಸ್ಟ್ ನಿಮ್ಗೆ ಕಾಣೋದೇ ಅದು ಪುಟ್ಟದದು. ಅದು ನನ್ನ ಖುಷಿ. ನೀವು ಹೇಳ್ದಂಗೆ ಅದು ನೊಬೆಲ್ ನನಗೆ ಆಸ್ಕರ್ ತರ ಅದು ಆ ಕಾಲಕ್ಕೆ. ಹಂಗೆ ಅಲ್ಲ, ಆ ಟೈಮಲ್ಲಿ ಅದನ್ನ ತಕೊಂಡ್ಮೇಲೆ ನಮ್ಮ ನಡಿಗೆಗಳೆಲ್ಲ ಇರ್ತದೆ, ಎಲ್ಲ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಅದನ್ನೆಲ್ಲ ಈಗ ಅಂದ್ಕೊಂಡ್ರೆ ಅದು ಅದ್ಭುತವಾದಂತಹ ಒಂದು ನಮಗೆ ಯಾವ ಬೇಜಾರದ ಮೂಡಲ್ಲೂ ಒಂದು ಖುಷಿ ಕೊಡ್ಬೋದಾದಂತ ಒಂದು ನೆನಪಾಗಿ ಉಳಿತದೆ. ಖಂಡಿತ. ಅದು ನಾವು ಕನಸು ಅಂತ ಅಂದ್ಕೊಳ್ತೀವೋ ಅಥವಾ ಅದೊಂದು ನಮ್ಗೆ ಏನ್ ಹೇಳ್ತಾರೆ ಮರೆಯಲಾಗದ ಘಟನೆ ಅಂತ ಅಂದ್ಕೊಳ್ತೀವಿ, ಅದಕ್ಕೆ ಏನು ಬೇಕಾದ್ರೂ ನೀವು ವ್ಯಾಖ್ಯಾನವನ್ನು ಕೊಡ್ಬೋದು. ಅದೇ ಒಟ್ಟಾರೆ ಏನಂದ್ರೆ ಮತ್ತೆ ಈಗಿನ ಕಾಲಕ್ಕೆ ಏನಾಗಿದೆ ಅಂದ್ರೆ ಶೋಭಿ, ನಾವು ಅದನ್ನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಅಲ್ಲ ಅಂದ್ರೆ ಈಗ ಆ ವಾತಾವರಣ ಇಲ್ಲ. ಈಗ ಆವಾಗಿದ್ದ ಟೀಚರ್ ಸ್ಟೂಡೆಂಟ್ಗಳ ಸಂಬಂಧಗಳು ಈಗ ಸತ್ಯಕ್ಕೂ ಇಲ್ಲ. ಮೊನ್ನೆ ಅಂತಂದ್ರೆ 3 years ಬ್ಯಾಕು ನನ್ನ ಮದುವೆ ಇನ್ವಿಟೇಷನ್ ಕೊಡೋಕೆ ಸ್ಕೂಲ್ಗೆ ಹೋಗಿದ್ದೆ. ನನ್ನ ಟೀಚರ್ಸ್ಗಳು ಇನ್ನ ಇದ್ದಾರೆ. ಅವ್ರು ಹೆಂಗಿ ನನ್ನನ್ನು ಒಂದು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತಂದ್ರೆ, ನೋಡಿ ನಮ್ಮ ಸ್ಕೂಲಲ್ಲಿ ನಾಟಕ ಆಗ್ಲಿ ಏನೇ ಆಗ್ಲಿ ಅದ್ರಲ್ಲಿ ಮೊದ್ಲು ನಿಂತಿದ್ದೆ ಇವನು ಅಂತೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೀತಿದ್ದೆ ಅಂತಂದ್ರೆ, ಚಾಕ್ ತಗೋ ಬರೀ ಹ್ಯಾಂಡ್ ರೈಟಿಂಗ್ ಎಲ್ಲರಿಗೂ ತೋರ್ಸನ್ನೋರು. ನಂಗೆ ಬರೀ ಈಗ ಮೊಬೈಲ್ ಕುಟ್ಟೋದ್ರಲ್ಲಿ ಆಯ್ತು. ಯಾವಾಗ ಚಾಕಲ್ಲಿ ಬರೋದು ಎಷ್ಟು ವರ್ಷ ಆಯ್ತು ಬರೀ ಇಲ್ಲ ಬಿಡು, ಎಲ್ಲ ಕೆಟ್ಟೋಗಿದೆ ಬಿಡು. ಇವತ್ತಿಗೂ ಅದೇ ಪ್ರೀತಿಯನ್ನು ಇಟ್ಕೊಂಡು. ಹೌದು ಹೌದು ಹೌದು, ಖಂಡಿತ. ಇವತ್ತಿಗೂ ನನ್ನ ಟೀಚರ್ಸು ಪ್ರತಿದಿನ ನನ್ನ ರವೀಂದ್ರ ಮಾಸ್ಟರ್ ಅಂತ ಆಗ್ಲಿ, ವಿಶಾಲತಾ ಟೀಚರ್ ಅಂತ ಒಬ್ರು ಇದ್ದಾರೆ, ನನಗೆ ಕನ್ನಡ ಕಲಿಸಿದವರು. ಅವ್ರು ನನಗೆ ಇಂಗ್ಲಿಷ್ ಮಾಸ್ಟರ್ ಬಗ್ಗೆ ಬಹಳ ಕೇಳಿ. ಖಂಡಿತ ಅದ್ಭುತ ಅವರೊಂದು. ರವೀಂದ್ರ ಮಾಸ್ಟರ್ ಬಗ್ಗೆ ನಾನು ಆ ಇಡೀ ಪರಿಸರದಲ್ಲಿ ಅದ್ಭುತ. ನನ್ನ ಪ್ರಕಾರ ನಿಮ್ಮ ಬಾಕ್ರಬೈಲಿಂದ ಹಿಡಿದು ತೊಕ್ಕೊಟ್ಟುವರೆಗೂ ರವೀಂದ್ರ ಮಾಸ್ಟರ್ ಬಗ್ಗೆ, ಅವ್ರ ಬಗ್ಗೆ ಅದ್ಭುತವಾದ ಡಾಕ್ಯುಮೆಂಟ್ರಿ ಮಾಡ್ಬೋದು ಸರ್. ಖಂಡಿತ. ಆ ಕ್ಯಾರೆಕ್ಟರ್ ಎಲ್ಲ ಇದೆಯಲ್ಲ, ಭಾರಿ ಮಜಾ. ಅದು ಮನುಷ್ಯನಿಗೆ ಶಿಸ್ತು ಅನ್ನೋದು ಮುಖ್ಯ. ಈಗ ಸ್ಕೂಲಲ್ಲಿ ಅವ್ರು ಬಂದಾಗ, ಅವ್ರ ಪೀರಿಯಡ್ಗೆ ಬಂದಾಗ ಹಿಂಗ್ ಕೂತಿದ್ದವನು ಹಿಂಗೆ ಕೂರ್ಬೇಕು, ಅಥವಾ ಹಿಂಗ್ ಕೂತಿದ್ದವನು ಹಿಂಗೆ ಕೂರ್ಬೇಕು. ಅದು ಬಿಟ್ಟು ಹಿಂಗ್ ಕೂತವನು ಹಿಂಗ್ ಕೂತ್ರೆ ಅಥವಾ ಹಿಂಗ್ ಕೂತವನು ಹಿಂಗ್ ಕೂತ್ರೆ ಏನು ಡ್ಯಾನ್ಸ್ ಮಾಡ್ತೀಯ? ಇಲ್ಲಿ ಮಾಡೋಣ. ಆ ಪೀರಿಯಡ್ ಅಷ್ಟೇ. ಆಮೇಲೆ ಫುಲ್ ಅದು ಇದಿಲ್ಲ. ಮನುಷ್ಯನಿಗೆ ಶಿಸ್ತು ಬೇಕು ಅಂತ ಅನ್ನೋರು. ಬಟ್ ಶಿಸ್ತಿನ ಬಗ್ಗೆ ಅವರು ಕೊಡುವಷ್ಟು ವ್ಯಾಖ್ಯಾನ ಇದೆಯಲ್ಲ, ಅದ್ಭುತ. ಅವರು ನಾನು ನಿಮ್ಮ ಗೀತಾ ಸೀರಿಯಲ್ ಅಲ್ಲಿ ಸುಮಾರು ಜನ ನಿಮ್ಮ ಮಾಸ್ಟರ್ಗಳನ್ನು ನೋಡಿದ್ದೇನೆ ನಿಮ್ಮ ಅಭಿನಯದಲ್ಲಿ. ಇಲ್ಲ, ಅದು ಏನ್ ಗೊತ್ತಾ ಸರ್, ನಾನು ಅದಕ್ಕೆ ಕಾರಣಗಳಿದೆ. ನಾನು ಎಂಟಿ ಆಗಿದ್ದಾಗ ನನಗೆಲ್ಲ ಕಂಟೆಂಟ್ಗಳನ್ನು ತುಂಬಿಸಿರೋದು ಅವರು. ಎಷ್ಟೋ ಜನ ಹೇಳ್ತಾರೆ ಈ ಒಂಚೂರು ಕಾಪಿ ಕಾರ್ಡ್ ಮಲ್ಪ ಅಂಚೆ ಮಲ್ಪ ಅಂತ. ಹೌದು, ಸತ್ಯ. ಹೌದಾ? ಗೊತ್ತಿಲ್ಲದೆ ನಮ್ಮೊಳಗೆ ಆವಾಹನೆ. ಅಂದ್ರೆ ನಾನು ಏನೂ ಅಲ್ಲ. ನಾನು ಇವತ್ತಿಗೂ ಹೇಳ್ತೀನಿ ಸರ್,
ಏನಾದರೂ ಇವತ್ತು ನನ್ನನ್ನು ನೀವು ಸ್ಪಂದನ ಕರೆಸಿ ಮಾತಾಡಿಸ್ತಿದ್ದೀರಿ ಅಥವಾ ನನ್ನನ್ನು ಜನ ನೋಡ್ತಿದ್ದಾರೆ, ಇವ್ನು ನನ್ಗೆ ಗೊತ್ತು ಗುರು ಅಂತ ಯಾರಾದರೂ ಹೇಳ್ತಾರಂತಂದರೆ ಅದೆಲ್ಲ ನನ್ನ ಗುರುಗಳ ಭಿಕ್ಷೆ ಸರ್. ಎಲ್ಲವೂ ಗುರುಗಳ ಭಿಕ್ಷೆ. ಎಸ್ಪೆಷಲಿ ನಾನು ಅದು ನನ್ನ ಪ್ರಕಾರ ಪ್ರತ್ಯಕ್ಷ ಪರೋಕ್ಷ ಎರಡೂ ಇದೆ. ಈಗ ನೋಡಿ, ಒಬ್ಬ ಕಲಾವಿದ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ನಮಗೆ ಡೈರೆಕ್ಷನ್ ಮಾಡಿದವರು ಒಬ್ರು ಗುರು, ಇನ್ನೊಂದು ಕೆಲವರ ನಟನೆಯನ್ನು ನೋಡ್ಕೊಂಡು ನಾವು ಕಲಿತೇವೆ, ಅವನು ಪರೋಕ್ಷ ಗುರು. ನಾವು ಅದು ಅನುಕರಣೆನೋ ಅನುಸರಣೆ ನೀವು ಏನ್ ಬೇಕಾದ್ರೆ ಅನ್ಕೊಳ್ಳಿಯಪ್ಪ. ಅಲ್ಲ, ಆಮೇಲೆ ಗುರು ಅನ್ನೋದು ವ್ಯಕ್ತಿ ರೂಪದಲ್ಲಿ ಇರಬೇಕು ಅಂತಿಲ್ಲ. ಒಂದು ಶಕ್ತಿ, ಪ್ರಕೃತಿನೇ ಗುರು ಒಂದೊಂದ್ಸರಿ ಅಲ್ವಾ ಸರ್, ಅದಕ್ಕೆ ವ್ಯಕ್ತಿ ರೂಪನೇ ಇರಲ್ಲ. ಇಲ್ಲ, ನಿಮಗೆ ಏನಂದ್ರೆ ನೀವು ಹೋಗ್ತಾ ನೀವು ಎಷ್ಟೋ ಪದ್ಯಗಳನ್ನು ಬರೆಯುವವನಿಗೆ ಆಕಾಶ ಅವನಿಗೆ ಸ್ಫೂರ್ತಿ ಆಗ್ತದೆ. 100% ಅದು ಆಕಾಶದಲ್ಲಿ ಬರೆಯುವಂತ ಸಂಜೆ ಹೊತ್ತಿನ ಬಣ್ಣಗಳು, ಕಲರ್ ಕಾಂಬಿನೇಷನ್ಗಳು ಒಬ್ಬ ಆರ್ಟಿಸ್ಟ್ಗೆ ಸ್ಫೂರ್ತಿ ಆಗುತ್ತೆ, ಹೇಗ್ ಬೇಕಾದ್ರೆ ಆಗುತ್ತೆ. ಬಟ್ ಅದ್ರ ನಂತರ ಏನ್ ಮಾಡಿ ನಿಮ್ಮ ಈ ಒಂದು ಹೈಸ್ಕೂಲ್ ಆಯ್ತು, ಅಲ್ಲಿಂದ ಅದೇ ನಾ ಸ್ಕೂಲಲ್ಲಿ ನನಗೆ ಈ ಸಂದರ್ಭದಲ್ಲಿ ಅವರ ಹೆಸರು ನೆನಪು ಮಾಡ್ಕೋಬೇಕು, ವಾಸುದೇವ್ ಗಟ್ಟಿ ಕೊಣಾಜೆ ಅಂತ. ನಿಮ್ಗೆ ಗೊತ್ತಿರುತ್ತೆ, ಖಂಡಿತವಾಗ್ಲೂ ಗೊತ್ತು ನಿಮ್ಗೆ. ನಮ್ಮಗಳೆಲ್ಲ ಬಹುಶಃ ನಮ್ಮ ಪ್ರಪ್ರಥಮ ಮೀಟಿಂಗ್ಗಳೆಲ್ಲ 20 ವರ್ಷಕ್ಕಿಂತ ಮುಂಚೆ ಅದೇ ಕಾವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗುವಾಗ ಬಹುಶಃ ಅವ್ರ ಮುಖಾಂತರ ಆಗಿದ್ದು ಅಂತ ಅನ್ಸುತ್ತೆ. ಖಂಡಿತ. ಅವರ ನಾಟಕ ಪಗೆದಾಯ ಅಂತ ಆಗಿರೋದು, ಅವಾಗ ನಾನು ಬಂದಿರೋದು ಬಹುಶಃ ಆ ಟೈಮಲ್ಲಿ. ಪಗೆದಾಯಲ್ಲಿ ದಿನೇಶ್ ಅವರು ನಾನು ನಾಟಕದಲ್ಲಿ ಮಾಡಿಲ್ಲ, ಬಟ್ ಅವರು ನನಗೆ ಅವಾಗ ಸ್ಕೂಲ್ಗೆ ಅವರೆಲ್ಲ ನಾಟಕ ಬರೆಯೋರು. ಆಗ ಆ ಸುತ್ತಮುತ್ತದಲ್ಲಿ ಒಳ್ಳೆ ಟೀಮ್ ಅಂದ್ರೆ ವಾಸುದೇವ್ ಗಟ್ಟಿ, ಖಂಡಿತ. ಈಗ ನಜೀರ್ ಇರ್ಬೋದು, ರಮೇಶ್ ರೈ ಕುಕ್ಕೋಳಿ ಇರ್ಬೋದು. ನನಗೆ ಇವತ್ತಿಗೂ ನಜೀರ್ ಬಗ್ಗೆ ಬಹಳ ಗೌರವ ಇದೆ, ಒಳ್ಳೆ ನಟ. ಇನ್ನೊಬ್ರು ಟೈಲರ್ ಒಬ್ರು ಇದ್ರಲ್ಲಿ, ಆಮೇಲೆ ಪೂಂಜರು, ದಿನೇಶ್ ಅವರು ಅದ್ಭುತ ಕಲಾವಿದರೆಲ್ಲ ಬರ್ತಾ ಇದ್ರು ಅಲ್ಲಿಗೆ. ಇವತ್ತಿಗೂ ಒಳ್ಳೆ ಅಂದ್ರೆ ಈ ಕಲೆ ಬಗ್ಗೆ ಸಾಂಸ್ಕೃತಿಕವಾಗಿ ಅವರು ಅದನ್ನೇ ಮುಂದುವರಿಸಿದ್ದಾರೆ. ಒಂದಷ್ಟು ಮಕ್ಕಳಿಗೆ ಜಯರಾಮ್ ಗಟ್ಟಿ ಅಂತ ಮಹಾನ್ ಚೇತನ ಅವರು. ನನಗೆ ಜಯರಾಮಣ್ಣ ಯಾವತ್ತಿಗೂ ನನಗೆ ಅನಿಸೋದು ಆಗಿನ ಅವರ ನಿಷ್ಕಲ್ಮಶವಾದಂತಹ ಒಂದು ಕಲಾ ಸೇವೆ. ಆಗ ಏನು ಗೊತ್ತಾ ಸರ್, ಇವತ್ತು ನಾನು ಹೇಳೋದಿದೆ, ಈ ಸೀರಿಯಲ್ಗಳೆಲ್ಲ ನಾವು ಏನೇ ಮಾಡಿದ್ರು ಅದು ಆರ್ಟ್ ಆಗಿ ಉಳಿದಿಲ್ಲ, ಅದು ವಹಿವಾಟಾಗಿ ಉಳಿದಿದೆ. ಕರೆಕ್ಟ್, ಅದು ಆರ್ಟ್ ಅಲ್ಲ, ವಹಿವಾಟ್ ಅದು. ಖಂಡಿತ. ಆವಾಗ ಹಂಗೆ ಇರಲಿಲ್ಲ ಸರ್ ಆ ನಾಟಕಗಳು. ಬಹುಶಃ ಅವಾಗ ಖಂಡಿತ ಇವಾಗ ಅದಕ್ಕೆ ಕೊಡುವಷ್ಟು ಟೈಮೂ ಇಲ್ಲ ನಮ್ಮಲ್ಲಿ. ಈಗಿನ ಕಾಲಕ್ಕೆ ಸರಿಯಾಗಿ ಅದು ಇಲ್ಲ. ಹೌದು ಹೌದು. ಯಾಕಂದ್ರೆ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ನಿಮ್ಮ ಕೆಲಸ ಮುಗಿಸಿ ನಿಮ್ಮ ಖರ್ಚಲ್ಲಿ ಎಲ್ಲೆಲ್ಲಿಂದಲೂ ನೀವು ಪ್ರಾಕ್ಟೀಸ್ ಬರೋದು, ನಿಮ್ಮ ಖರ್ಚಲ್ಲಿ ನೀವು ಕಾಸ್ಟ್ಯೂಮ್ ಮಾಡೋದು, ವೆಹಿಕಲ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಯಾರ್ಯಾರ್ದು 1 ಗಂಟೆ ರಾತ್ರಿಗೆಲ್ಲ ಯಾರ್ಯಾರಿಗೋ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿದ್ದೆ ಸರ್ ನಾನು. ಹಂಗಾರೆ ನನಗಿನ್ನ ಮುಂಚಿನವ್ರು ಏನ್ ಮಾಡಿರ್ಬೋದು. ನನಗೆ ಯಾವತ್ತೂ ಅನ್ಸೋದು, ನಾನು ಒಂದು ನಾಟಕದಲ್ಲಿ ಬದುಕುದುರಿಂಡ ಅಂತ ಕಾಪಿ ಕಟ್ಸ, ನನಗೆ ಒಳ್ಳೆ ಭೂಮಿ ಒಂದು ಕೊಟ್ಟಂತ ನಾಟಕ ಅದು. ಹೌದು, ಆ ನಾಟಕ ನಾನು ಹೆಂಗೆ ಅಂತಂದ್ರೆ, ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತಂದ್ರೆ, ಅಮ್ಮ ಎಲೆಕ್ಟ್ರಾನಿಕ್ಸ್ ಅನ್ನೋ ಕಂಪ್ನಿನ ನಡೆಸೋ ಮಾಲೀಕ ನಾನು. ನನ್ನ ಕೆಳಗಡೆ 10 ಜನ ದುಡಿಯುವಂತ ಇರ್ತಾರೆ. ಆ ನಾಟಕ ಮಾಡ್ಕೊಂಡ್ಬಂದು ಮಲ್ಗಕ್ ಜಾಗ ಹೇಳ್ತೀನಿ, ಬಸ್ ಸ್ಟ್ಯಾಂಡ್ ಏನ್ ಗುರು ಇದು, ಅಲ್ಲೊಂದು ಇಲ್ಲೊಂದು ಗುರು ಅಂತ ನಂಗೆ ಅನ್ಸಿಲ್ಲ. ಇದಕ್ಕೆ ಯಕ್ಷಗಾನದವ್ರು ಹೇಳ್ತಾರೆ, ರಾತ್ರಿ ಇಡೀ ಕುಬೇರನ ಪಾತ್ರ ಮಾಡಿ ಮರುದಿವಸ ಬೀಡಿಲಿ ಕಾಣ ಇರೋದಿಲ್ಲ. ಕಲಾವಿದ ಸರ್, ಅದು ಕಲಾವಿದ. ಈಗ ನಾನು ಹೇಳೋದಿದೆ ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನ್ಸುತ್ತೆ ನೋಡಿ. ಈಗ ಈ ಕೊರೋನಾ ಟೈಮಲ್ಲಿ ನಾವು ಡಾಕ್ಟರ್ಗಳನ್ನ ಅಥವಾ ನರ್ಸ್ಗಳನ್ನ, ಪೊಲೀಸನ್ನ, ಆಶಾ ಕಾರ್ಯಕರ್ತರ, ಇವರನ್ನೆಲ್ಲ ಕೊರೋನಾ ವಾರಿಯರ್ಸ್ ಅಂತೀವಿ. ಖಂಡಿತವಾಗ್ಲು ಅವರ ವ್ಯಾಲ್ಯೂ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಸಮಾಜಕ್ಕೆ ಕೊರೋನಾ ಬರಬೇಕಾಯ್ತು. ಅವರು ಪ್ರತ್ಯಕ್ಷವಾಗಿ ಕೊರೋನಾ ವಾರಿಯರ್ಸ್. ಒಂದು ಕಡೆಯಲ್ಲಿ ಈಗ ನಾನಾಗ್ಲಿ ನೀವಾಗ್ಲಿ ಈ ಕೊರೋನಾ ಟೈಮಲ್ಲಿ ಏನಲ್ಲ, ಮನೇಲೇ ಕೂತಿದ್ದು ನೋಡಿದ್ದು ಯೂಟ್ಯೂಬು, ಮತ್ತೊಂದು ಅದೇ ಎಷ್ಟೇ ಟೆನ್ಷನ್ ಇದ್ರು, ಗುರು ಕೆಲಸ ಇಲ್ಲ ಗುರು, ದುಡ್ಡಿಲ್ಲ ಗುರು, ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಗುರು, ಇದು ಈ ಟೆನ್ಷನಲ್ಲೂ ನೋಡೋನ ಮುಖದಲ್ಲಿ ಒಂದು ನಗು, ಮನಸ್ಸಲ್ಲಿ ಒಂದು ಖುಷಿ ತಂದು ಕೊಟ್ಟಿರೋದು ಕಲಾವಿದ ಸರ್. ಹೌದು. ಸೊ ನಾನು ಇಷ್ಟೇ ಹೇಳೋದು, ನೀವು ಒಂದು ಅರ್ಧ ಗಂಟೆ ನೋಡಿದ್ರೆ ನಿಮ್ಮ ಜೇಬಿಂದ, ಅಂದರೆ ನೋಡೋನ ಜೇಬಿಂದ ಒಂದೇ ₹1 ನಿಮಗೆ ಖುಷಿ ಕೊಟ್ಟಂಥ ಕಲಾವಿದನ ಜೇಬಿಗೆ ಹೋಗಿದ್ದಿದ್ರೆ ಯಾವ ಕಲಾವಿದನು ಬಹುಶಃ ಅಣ್ಣ ಹೆಂಗೆ ನನಗೆ ಕಿಟ್ ಸಿಗಲಿಲ್ಲ ಅಣ್ಣ, ಒಂದು ಟೀ ಪುಡಿ ಅಣ್ಣ, ಸಕ್ಕರೆ ಅಣ್ಣ, ಅಕ್ಕಿ ಅಣ್ಣ ಅಂತ ಹೇಳ್ತಿರ್ಲಿಲ್ಲ ಸರ್. ಬಹುಶಃ ಏನಂದ್ರೆ ಇನ್ನೊಂದು ಕಲಾವಿದನಿಗಿದೆ, ಅವನಲ್ಲಿರುವ ಸ್ವಾಭಿಮಾನ ಬಹುಶಃ ಏನಂದ್ರೆ ಕೊಟ್ರೆ ಕೊಡ್ಲಿ ಅಂತ. ಖಂಡಿತ ಖಂಡಿತ ತುಂಬಾ ಜನ ಇದ್ದಾರೆ. ಅಂದ್ರೆ ಪರಿಸ್ಥಿತಿ ಮೀರಿದಾಗ ಕೇಳಿರ್ಬೋದು, ಅದು ಬಿಟ್ರೆ ಕಲಾವಿದ ಯಾವತ್ತೂ ಕೂಡ ಆತನ ಸ್ವಾಭಿಮಾನವನ್ನು ಬಿಟ್ಕೊಡುವಂತ ಜಾಯಮಾನ ಖಂಡಿತವಾಗ್ಲೂ ಬಿಟ್ಕೊಟ್ಟು 100% ಹಾಗೆ ಅಂತ ನಾನು ಅನ್ಕೊಳ್ತೇನೆ. ಆಮೇಲೆ ಒಬ್ಬ ಏನ್ ಗೊತ್ತಾ, ಈ ಕಲಾ ಪ್ರಕಾರಗಳು ಅದು ಆಕ್ಟಿಂಗ್ ಅಂತಲ್ಲ, ಎಲ್ಲಾನು ಪೇಂಟಿಂಗ್ ಆಗಲಿ, ನೃತ್ಯ ಆಗಲಿ, ಸಂಗೀತ ಆಗಲಿ, ಎಲ್ಲಾನು ಕಲಾ ಪ್ರಕಾರಗಳು ನೋಡಿ ಸಮಾಜನ ವಿಡಂಬನೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿರೋದು ಕಲಾವಿದನಿಗೆ. ಸೊ ಕಲಾವಿದ ಅನ್ನೋದು ಇಲ್ಲಿ ಉಳಿಬೇಕು ಸರ್. ಅವನು ಬೆಳೆಸುವಂಥದ್ದು, ಇದು ನನ್ನನ್ನು ಅಂತ ವೈಯಕ್ತಿಕವಾಗಿ ನಾನು ಹೇಳೋದಲ್ಲ, ಕಲಾವಿದನನ್ನ ಉಳಿಸುವಂಥ ಕೆಲಸಗಳು ಆಗ್ತಾನೆ ಇರಬೇಕು ಈ ಸಮಾಜದಲ್ಲಿ. ಅವನನ್ನ ದೂರ ಇಡೋದು ಆಗ್ಲೇಬಾರದು. ಸೊ ಆಗ್ಲೇ ಸಮಾಜದ ಬೆಳವಣಿಗೆಗೆ ಏನಾದರೂ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋದ್ರಲ್ಲಿ ಕಲಾವಿದನದು ಪಾತ್ರ ದೊಡ್ಡದಿದೆ. ಖಂಡಿತವಾಗಿ ನೀವು 3 ಗಂಟೆ ನೀವೊಂದು ಸಿನಿಮಾ ಮಾಡ್ತೀರಿ, ನಾಟಕ ಮಾಡ್ತೀರಿ ಅಂದ್ರೆ ಅಲ್ಲೋಗ ಆ 3 ಗಂಟೆಗಳ ಹೊತ್ತು ಆತ ಎಲ್ಲ ನೋವುಗಳನ್ನು ಮರಿತಾನಲ್ಲ,
ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದು ಬಹುಶಃ ಕಲಾವಿದನಿಗೆ ಒಬ್ಬನಿಗೆ. ಅದಕ್ಕೂ ಒಂದು ನನ್ನ ಮಾತಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನ್ನೇ ತಗೊಂಡ್ರೆ ಪೆಪರ್ ಅಂತ ನೀವೇನು ಹಿಂದ್ಗಡೆ ಹಾಕಿದ್ದೀರಿ ನೋಡಿ, ಇದೊಂದು ಸಿನಿಮಾನ ಎಸ್ಪೆಷಲಿ ತುಳುಗೆ ಒಂದು ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡೋವಷ್ಟರಲ್ಲಿ ಇಲ್ಲಿಗೆ ಬಂದಿರುತ್ತೆ ಸರ್. ಈ ಮೂಗಿಗೋಲ್ಲ, ಇಲ್ಲಿಗೆ ತಲೆಗೆ ಬಂದಿರುತ್ತೆ. ಖಂಡಿತ ಹೆಂಗಾಗುತ್ತೆ ಅಂತಂದ್ರೆ, ಒಂದು ಸಿನಿಮಾ ಮಾಡೋದು ಮನೆಗೆ ಸ್ಲ್ಯಾಬ್ ಆದಷ್ಟೇ ಸುಲಭ. ಸಿನಿಮಾನ ರಿಲೀಸ್ ಮಾಡೋದಿದೆಯಲ್ಲ, ಆ ಸ್ಲ್ಯಾಬ್ ಆಗಿದ್ ಮನೆಗೆ ಗಾರೆ ಮಾಡೋದು, ಅದಕ್ಕೆ ಎಲೆಕ್ಟ್ರಿಕ್ ವರ್ಕ್, ಟೈಲ್ಸ್ ಹಾಕೋದು, ಗುರು ಫರ್ನಿಚರ್, ಅದು ಇದು ಯಪ್ಪ ಅಂತ ಎಲ್ಲ ಹಾಕಿ ಒಂದ್ 2-3 ಫಾಲ್ಟ್ ಬರೋದು. ಅಷ್ಟೇ. ಈ 2.5 ಗಂಟೆ ನಿಮ್ಮನ್ನ ನಗಿಸೋಕೆ ನಾವು ಏನು ನಿಮ್ಮ ಕಣ್ಣಲ್ಲಿ ನಿಮ್ಮ ಮುಖದಲ್ಲಿ ನಗು ತರ್ಸೋಕೆ ಮಾಡೋ ಸಿನಿಮಾ ಇದೆಯಲ್ಲ, ಇದನ್ನು ಮಾಡೋನು ಅಂದ್ರೆ ಅದು ಟೆಕ್ನಿಕಲ್ ಆಗಿರ್ಲಿ, ದುಡ್ಡು ಹಾಕೋನಾಗಿರ್ಲಿ, ಅವನು 2.5 ವರ್ಷ ಕಣ್ಣಲ್ಲಿ ನೀರು ಸುರಿಸ್ಬೇಕು ಸರ್. ಅದ್ಭುತವಾದಂಥ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಬಹುಶಃ ಇದೊಂದು ಹರಟೆ, ಮಾತುಕತೆ, ಜರ್ನಿ, ಹೇಗಾಯಿತು ಏನಾಯಿತು ನಮ್ಮಲ್ಲಿ ಬಹಳಷ್ಟು ಜನರಿಗಿರುತ್ತೆ. ಒಬ್ಬ ಕಲಾವಿದನ ನೋಡಿ ಖುಷಿಪಟ್ಟಾಗ ಅವನು ಎಲ್ಲಿ ಓದಿರ್ಬೋದು, ಅವ ಏನು ಮಾಡ್ತಾ ಇರ್ಬೋದು, ಅವನ ಹಿಂದಿನ ಕತೆಗಳೇನು, ಅವನಿಗೆ ಲವ್ ಇತ್ತಾ, ಅವನಿಗೆ ಮದುವೆ ಆಗಿದೆಯಾ, ಇದೆಲ್ಲ ಒಂದು 100 ಪ್ರಶ್ನೆಗಳು ಬರುತ್ತೆ. ಇದನ್ನೇ ನಾವು ಅತ್ಯಂತ ಖುಷಿಯಿಂದ ಅವರಿಗಿದ್ದ ಅವರ ನೆನಪಿನ ಒಂದಷ್ಟು ಕೊಂಡಿಗಳೇನಿವೆ ಅವನ್ನೆಲ್ಲ ಮತ್ತೆ ಸೇರಿಸುವಂತಹ ಪ್ರಯತ್ನವೇ ಈ ಕಲಾವಿದ. ಇನ್ನಷ್ಟು ಮಾತುಗಳನ್ನು ಶೋಭಿ ಅವರ ಜೊತೆ ಮಾತಾಡೋದಕ್ಕಿದೆ. ಇದಕ್ಕೆ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಇವತ್ತಿನ ಹೊಸ ಸಂಚಿಕೆ ಕಲಾ ಶೋಭಿತ. ಶೋಭರಾಜ್ ಅವ್ರ ಜೊತೆ ಮಾತಾಡ್ತಿದ್ವಿ. ಸರ್, ಅದರ ನಂತರದ ಪ್ರಯಾಣಗಳು ನಿಮ್ಮದು ನಾಟಕ ರಂಗಕ್ಕೆ ಹೇಗೆ ಎಂಟ್ರಿ ಆದರೆ? ಓಕೆ, ಅಲ್ಲಿ ನನಗೆ ಸ್ಕೂಲಲ್ಲಿ ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿ ನಮಗೆ ಯಾವತ್ತಿಗೂ ಪ್ರೋತ್ಸಾಹ ಮಾಡಿದಂಥ ಏನು ವಾಸ್ತವ ಗಟ್ಟಿ ಕೊಣಾಜೆ ಇದ್ದಾರೆ ಅವರು. ಆವಾಗ ಕಾಪಿ ಕಾರ್ಡ್ ಸರ್, ನಾನು ಇನ್ನೊಂದು ಟೀಮ್ ಮಾಡ್ತೀನಿ, ಚಾಪರ್ಕ ಬಿ ತಂಡ ಅಂತ ಮಾಡ್ತೀನಿ. ಯಾಕೆಂದ್ರೆ ಆಗ ನನ್ನ ಪ್ರಕಾರ ಏನಂದ್ರೆ ಪುದರ್ದೀತಿಜಿ, ಅಕ್ಕ, ದೇವರದಿಲ್ಲ ಕಾಪುಂಡು, ಈ ನಾಟಕಗಳ ಸರಣಿ ಜಾಮ್ ಟೈಟ್ ಶೋಗಳಿತ್ತವ್ರಿ. ಅಲ್ಲ, ಆ ನಂತರದ ಕಥೆಗಳು ಅದು ಒಂದು ಎರ ಸರ್. ಯಾರು ಆ ನಂತರದ ದಿನಗಳು ಪಾರ್ವತಿ ಅಂತೆಲ್ಲ ಮಾಡಿದಾಗ, ಬಾಬು ಪಾರ್ವತಿ ಎಲ್ಲ ಮಾಡಿದಾಗ ಆ ಟೈಮಲ್ಲಿ ಇದೆ ಅನೌನ್ಸ್ ಮಾಡಿರುವಂಥದ್ದು. ಪೇಪರ್ ಆ್ಯಡ್ ನೋಡಿ, ನನ್ನ ಮನೆಗೆ ನೀವು ಹೇಳ್ದಂಗೆ ಪೇಪರ್ ಬಿಡಿ ಸರ್, ನಾವು ಚಿಮಣಿ ಬುಡ್ಡಿನಲ್ಲಿ ಏನೋ ಗಣಿತದ ಲೆಕ್ಕ ಬರೀತಾ ಇದ್ದೆ ನಾನು. ಗುರುವಾರ ದಿನ ನಂಗೆ ನೆನಪಿದೆ, ನನ್ನ ಚಿಕ್ಕಪ್ಪನ ಅಂಗಡಿ ಇತ್ತು ಹತ್ರ, ಅಲ್ಲಿಗೆ ಲ್ಯಾಂಡ್ಲೈನ್ಗೆ ಒಂದು ಫೋನ್ ಬರುತ್ತೆ. ಅದು ನಮ್ಮ ಊರಿನೊಬ್ಬ ಆರ್ಟಿಸ್ಟು ನವೀನ್ ಚಂದ್ರ ಅಂತ. ಅವನಿಗೆ ಇದು ನಮ್ಮ ವಾಸ್ತವ ಗಟ್ಟಿ ಹೊಡೆದು ಫೋನ್ ಬಂದಿತ್ತು, ಹಿಂಗೆ ಪೇಪರಲ್ಲಿ ಒಂದು ಆ್ಯಡ್ ಬಂದಿದೆ ಗುರು, ನೀನು ಹೋಗುವಾಗ ಶೋಭರಾಜನ್ನ ಕೂಡ ಕರ್ಕೊಂಡು ಹೋಗು ಅಂತ. ಹಂಗೆ ಅದೇ 2 ಬಸ್ ಅಂತ ಹೇಳಿದ್ನಲ್ಲ, MB ಒಂದು ಬಸ್ಸಲ್ಲಿ ಹೋದ್ವಿ. 51 ನಂಬರ್ 55 ಹೌದು. ಬಂದ್ವಿ ಇಲ್ಲಿ ಡಾನ್ ಬಸ್ಕೋದಲ್ಲಿ. ನಾನು ಮಂಗಳೂರು ಡಾನ್ ಬಸ್ಕೋ ಎಲ್ಲಿಗರು ಅಂತ ನನಗೆ ಯಾವುದು ಗೊತ್ತಿಲ್ಲ. ಫಸ್ಟ್ ಶೋ ಟೌನಲ್ಲಿ ಅಂತ, ಟೌನಲ್ಲಿ ಎಲ್ಲಿಗರು ಅಂತ ನನಗೆ ಏನೂ ಗೊತ್ತಿಲ್ಲ. ಹಂಗೆ ಡಾನ್ ಬಸ್ಕೋದಲ್ಲಿ ಬರೋದಂದ್ರೆ ನಾವು ಬಾಂಬೆಗೆ ಹೋದ. ಖಂಡಿತ ಅದು ಈಗ ಹೇಳಿದ್ರೆ ನಾನು ಮಂಗಳೂರಿಗೆ ಹೋಗಿದ್ದೆ, ಒಂದು ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಬಂದಿದ್ದೆ. 1 ವಾರ ಹೇಳ್ತಿದ್ವಿ ನಾವು, ಐಸ್ ಕ್ರೀಮ್ ತಿಂದ್ರೆ ಗಡ್ಬಡ್ತಿದ್ರೆ ಮುಗಿತ, ಅದು 1 ತಿಂಗಳು ಹೇಳ್ತಿದ್ದೆ. ಹಂಗೆ ಅಲ್ಲಿ ಬಂದ್ರೆ ಒಂದು 70 ಏನು ಜನ ಬಂದಿದ್ರು, ಒಬ್ಬೊಬ್ಬಂದು ಒಂದೊಂದು ಕ್ಯಾರೆಕ್ಟರ್. ಭಾರಿ ಮಜಾ ಇತ್ತು. ನಾನು ಆವಾಗ ಅದೇ ಆಡಿಷನ್ ಕಾಪಿ ಕಾರ್ಡ್ ಎಲ್ಲ ಬಂದ್ರು. ಅದಕ್ಕಿಂತ ಮುಂಚೆ ನಾನು ಅವ್ರನ್ನ ಲೈವ್ ಆಗಿ ನೋಡಿದ್ದು ಅದೇ ನಮ್ದು ನೇತ್ರಾವತಿ ನದಿ ತಟ ಅಲ್ವಾ, ಅವ್ರು ರೆಗ್ಯುಲರ್ ವೀಕ್ಲಿ ಒಂದು ಏನೋ ಒಂದು ಪ್ರೋಗ್ರಾಮ್ ಆಗ್ತಾ ಇರೋದು, ನಾಟಕ ಆಗ್ಲಿ, ಯಕ್ಷಗಾನ, ಹರಿಕತೆ, ಈ ಥರದ್ದು ಏನೋ ಒಂದು ಆಗ್ತಾ ಇರೋದು. ದೇವರದಿಲ್ಲ ಕಪ್ಪನ ನಾಟಕ ಇತ್ತು ಸರ್. ಅಲ್ಲಿ ಆ ನಾಟಕದಲ್ಲಿ ಫಸ್ಟ್ 2 ಕ್ಯಾರೆಕ್ಟರ್ಗಳು ಎಂಟ್ರಿ ಆಗುತ್ತೆ. ಸಾಯಿ ಕೃಷ್ಣ ಮಾಡ್ತಿದ್ರು. ನಾವು ನಿಂತಿರುವಂತ ಸ್ಥಳ ಯಾವುದು ಗೊತ್ತೇ? ಆದರ್ಶ ನಗರ. ಹೌದು, ಒಂದು ಯಕ್ಷಗಾನದ ಪೀಸ್ ಪದ್ಯಕ್ಕೆ. ಹೌದು. ಅದು ನೋಡ್ತಾ ಅಯ್ಯೋ ಗುರು, ನಾನು ಯಾವ ಗುರು ಈ ರೋಲ್ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಕನಸು ಬರೀ ಒಂದು ಈ ತರ ಚಡ್ಡಿ ಹಾಕೊಂಡು ಹಿಂಗ್ ಕೂತ್ಕೊಂಡು ನೋಡ್ತಾ ಇದ್ದೀನಿ ಸರ್. ಅವಾಗ ನಾನು ಐ ಥಿಂಕ್ 7th, ಇದು 1997 ಕತೆ. ಆವಾಗ ಆ ನಂತರ ಇದೆಲ್ಲ ಕಥೆ ಹೇಳಿದ್ನಲ್ಲ, ಈ ಆಡಿಷನ್ದೆಲ್ಲ ಕಥೆ ಹೇಳಿದ್ನಲ್ಲ, ಕಾಪಿ ಕಾರ್ಡ್ ಸರ ಏನ್ ಮಾಡ್ತೀಯಪ್ಪ ಮಾಡು ಅಂತಂದ್ರು.
ನನಗೆ ಅದು ಏನೋ ಗೊತ್ತಿಲ್ಲ ಸರ್, ಯಾರ ಆಶೀರ್ವಾದನೂ ಗೊತ್ತಿಲ್ಲ. ನನಗೆ ಎಷ್ಟೇ ಸ್ಟೇಜ್ ಫಿಯರ್ ಇದ್ರು ಆಕ್ಟ್ ಮಾಡು ಅಂತ ಯಾರಾದ್ರೂ ಕಳಿಸಿದ್ರೆ ಏನಾದ್ರೂ ಮಾಡ್ತೀನಿ ನಾನು ಅಲ್ಲಿ ಮಾಡೋ ತನಕ ನನ್ನ ಆಡಿಷನ್ ಕಥೆಗಳೆಲ್ಲ ಹಂಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ಮಾಡಿದಾಗ ಏನೋ ಒಂದು ಮಾಡುವಂಥದ್ದು, ಏನೋ ಒಂದು ಎಲ್ಲೋ ಒಂದು ಅದು ಇದು ಕೊಯ್ ಮಿಲ್ಗದಲ್ಲಿ ಏಲಿಯನ್ ಒಂದು ಬೆಳಕು ಬರುತ್ತೆ, ಹಂಗೆ ಆ ಥರ ಏನೋ ಒಂದು ಆಗುತ್ತೆ. ಆವಾಗ ನಾನು ಯಾವುದು ಒಂದು ನಾಟಕದ್ದು ಆದುಪೆರ್ಲೆ ಅವನ ನಾಟಕದ್ದು ಒಂದು ಪೀಸ್ ಮಾಡಿದೆ. ನವೀನಣ್ಣನ ಮರಿಲೊಡ್ಡು ಮಾಡ್ದ ಬರೀ ಯಾರಿಗಳು ತೋರ್ದ ಬರೀ ಅಂತ ಒಂದು ಡೈಲಾಗ್ ಇದೆ, ಅದು ಮಾಡಿದ್ದೆ. ಸರ್ಗೆ ಕಾಪಿಕಾಡ್ ಸರ್ಗೆ ಖುಷಿ ಆಯಿತು. ಆನಂತರ ಫ್ರೆಂಡ್ಸ್ ಅಂತ ಬಿ ಟೀಮ್ಗೆ ನಾಟಕ ಮಾಡಿದ್ರು, ಅದ್ರಲ್ಲಿ ನಾನೇ ಲೀಡು. ಅವಾಗೆಲ್ಲ ಪೇಪರ್ ಆಡಲ್ಲಿ ನಾನೇ ರಾಜ, ನಾನು ಫುಲ್ ಸೈಜ್ ಫೋಟೋ ಇಡೀ ಊರಿಡಿ ನಾವು ಹೌದು ನಾವೇ ನಾನು ಗುರು ನಾವೇ ಹೇಳ್ಕೊಳ್ಬೇಕು ಫಸ್ಟಿಗೆ. ಭಾರಿ ಮಜಾ ಇತ್ತು ಸರ್, ಚೆನ್ನಾಗಿತ್ತು. ಆ ನಂತರ ಒಂದು ಬಿತ್ತಿಲ್ಲ ಇಲ್ಲ ಅದು ಏನು ಗೊತ್ತಾ, ಈ ಬಿತ್ತಿಲ್ದುಲ ಕೆಲವು ಸುತ್ತಲು ನಾಟಕಕ್ಕೆ ನೋಡಿ ಇದು ಹೇಳ್ತೀನಿ. ಆಮೇಲೆ 3 ನಾಟಕಗಳಾಯಿತು. ಇದು ಫ್ರೆಂಡ್ಸ್ ಆಯಿತು, ಆಮೇಲೆ ಎಲ್ಲಿಲ್ಲದ ಕತೆ ಅಂತ ಆಯಿತು, ಪಾಂಡು ಅಂತ ಒಂದು ನಾಟಕ. ಅಲ್ಲಿಗೆ ಆ ಟೀಮ್ ನಿಂತು ಹೋಗುತ್ತೆ. ಹೌದು, ಒಂದು ಆಕ್ಸಿಡೆಂಟ್ ಆಯ್ತು ಅಂತ ನನಗೆ ಕುಳೂರು ಬ್ರಿಡ್ಜ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಹೌದು, ಉಡುಪಿ PPC ನಲ್ಲಿ ಡ್ರಾಮಾ ಮುಗಿಸ್ಕೊಂಡು ನೈಟ್ ಹೋಗ್ಬೇಕಾದ್ರೆ ಕೂಳೂರಿನಲ್ಲಿ ಒಂದು ಹುಬ್ಳಿ ಗಾಡಿ ನಮಗೆ ಹೊಡಿತದೆ. ಅಲ್ಲಿ ಗಾಡಿ ಅನ್ನೋದು ಹೆಂಗ್ ನಜ್ಜುಗುಜ್ಜಾಗಿದೆ ಅಂದ್ರೆ ಟೋಟಲ್ ಲಾಸ್ ಆಗಿದೆ. ಕಾಪಿಕಾಡ್ ಸರ್ ಅಲ್ಲಿ ಟೌನ್ ಅಲ್ಲಿ ಶೋ ಮಾಡ್ತಿದ್ದಾರೆ, ಅವರು ನ್ಯೂಸ್ ಹೋಗಿದೆ, ನಿಮ್ಮ ಗಾಡಿ ಹಿಂಗ್ ಆಗಿದೆ, ಬಹುಶಃ 1-2 ಸ್ಪಾಟ್ ಔಟ್ ಆಗಿರ್ಬೋದು ಅಂತ. ಹಂಗಿತ್ತು ಪರಿಸ್ಥಿತಿ. ಹೌದು, ನಮ್ಮ ಆತ್ಮೀಯರು ನಿಮ್ಗೆ ಗೊತ್ತು, ಪ್ರಭಾಕರನ್ನ ಕಾಲ್ ಮುರ್ಕೊಂಡಿದ್ರು, ಅವರಿಗೆ ಬೋನ್ ಫ್ರಾಕ್ಚರ್ ಆಗಿತ್ತು. ಹೌದು, ಆನಂತರ ತಂಡ ಮೇಲೆ ರಮ ಬಿಸಿರೋಡ್ ಇದ್ರ. ಹೌದು, ಅವರು ಹೆಂಗಿದ್ರು, ಕೋಮದಲ್ಲಿದ್ರು. ಹೌದು, ರಮ ಬಿಸಿರೋಡ್ ನನಗೆ ಗೊತ್ತಿದೆ. ರಮ ಬಿಸಿರೋಡು ಬಹುಶಃ ಅದರ ಒಂದು ದೊಡ್ಡ ಆಘಾತವೇ ಅದು. ಹೌದು, ಅವ್ರಿಗೆ ಆಘಾತ ಆಗಿತ್ತು, ಅವ್ರು ಸ್ಟನ್ ಆಗಿದ್ರು. ಹೆಂಗಾಗಿದ್ರು, ಉಮೇಶ್ ಅಂತ ಒಬ್ಬ ಆರ್ಟಿಸ್ಟ್ ಕಾಲು ಮುರಿದಿತ್ತು, ಹಿಂಗೆಲ್ಲ. ಅದು ಆ ನಂತರ ತಂಡನ ನಿಲ್ಲಿಸ್ಬಿಟ್ರು. ಆ ನಂತರ ಬೇರೆ ಬೇರೆ ಕಾರಣಗಳಿರ್ಬೋದು, ತಂಡನ ನಿಲ್ಲಿಸ್ಬಿಟ್ರು. ಆ ಫ್ರೆಂಡ್ಸ್ ಅಂತ ಏನು ನಾಟಕ ಮಾಡಿದ್ವೋ ಅದನ್ನ ತಂಡಕ್ಕೆ ಮತ್ತೆ ಬಿತ್ತಿಲ್ದೊಲ ಇಲ್ಲ ಕೆಲವು ಸೊತ್ತಲು ಅಂತ, ಯಾಕಂದ್ರೆ ಅದ್ರ ಟೈಟಲ್ ಬರುತ್ತೆ, ಬಿತ್ತಲೋ 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 ಬಿತ್ತಲದ ಉಲ ಉಲ ಕೆಲವು ಸೊತ್ತಲು ಅಂತ ಅಂದ್ರೆ ಟೈಟಲ್ ಬರುತ್ತೆ. ಹೌದು, ಆಕ್ಚುಲಿ ನಾನು ಹೇಳ್ತೀನಿ, ಬಿತ್ತಲುಲೈ ಮಾಡುವಾಗ ನನ್ನ ರೋಲ್ ಚೇಂಜ್ ಆಯ್ತು. ಆವಾಗ ನಾನು ಪುಟ್ಟ ಮಗು ಆಗಿದೆ, ಅಂದ್ರೆ ಮಗು ಅಂತಲ್ಲ, ಪುಟ್ಟ ಹುಡುಗ ಆಗಿದ್ದೆ. ಹುಡುಗನ ಕ್ಯಾರೆಕ್ಟರ್ ಇಲ್ಲಿ ಮಾಡುವಾಗ ನಂಗೆ ಇಲ್ಲಿ ಮೀಸೆ ಬಂದಿತ್ತು, ಸೊ ಆ ಕ್ಯಾರೆಕ್ಟರ್ ಮಾಡಕ್ಕಾಗ್ಲಿಲ್ಲ. ಸೊ ಆವಾಗ ಈ ಕ್ಯಾರೆಕ್ಟರ್ ಮಾಡಿದೆ, ನಂದಿನಿ ನಿನ್ನ ಪೇರದ ಬಣ್ಣ, ಈ ಕ್ಯಾರೆಕ್ಟರ್ ಕ್ಲಿಕ್ ಆಗಿತ್ತು ನನಗೆ. ಖುಷಿಯಾಗಿ ನಿಮ್ದು ಕ್ಲಿಂಗ್ ಕ್ಲಂಗ್ ಎಲ್ಲ ಮೆಸೇಜ್ ಬಂದ್ರೆ ಅವಾಗೆಲ್ಲ ಬರೀ ಮೆಸೇಜ್ ಬರೋದು, ಅಂದ್ರೆ ಇದು ಮೆಸೆಂಜರ್ ಫೇಸ್ಬುಕ್ ಅಲ್ಲಿ ಕ್ಲಂಗ್ ಅನ್ನೋರು ಬರೀ ಅಷ್ಟೇ, ಬೇರೆ. ಆ ನಾಟಕದಲ್ಲಿ ನೀವು ಮತ್ತೆ ಕಾಪಿಕಾಡ್ ಅವರು ಶ್ರೀರಾಮಚಂದ್ರ ಹಲ್ಲಿ ಇಟ್ಕೊಂಡು ಬರ್ತಾರೆ, ಹಾಲ್ ತಗೊಂಡು ಹೋಗ್ಲಿಕ್ಕೆ ಬರೋದು, ಅದು ಅದ್ಭುತವಾದಂತ ಸೀನ್. ಭೋಜರಾಜ ನಿಮ್ಮ ಕಾಂಬಿನೇಷನ್ ಅದ್ಭುತವಾಯ್ತು. ಆಮೇಲೆ ಹೇಗೆ ಎಂಟ್ರಿ ಆದ್ರಿ ಮತ್ತೆ? ಅದೇ ನಂತರ ನನ್ನನ್ನು ಉಳಿಸ್ಕೊಂಡಿದ್ರು ಕಾಪಿಕಾಡ್ ಟೀಮ್ಗೆ. ಅದೇ ನಾನು ಹೇಳಿದ್ನಲ್ಲ ಸರ್, ನನಗೆ ಅದು ಏನೋ ಗೊತ್ತಿಲ್ಲ, ಮೇಲ್ಗಡೆ ಅವನಿಗೆ ಅದು ಏನ್ ಅನ್ಸುತ್ತೋ ಗೊತ್ತಿಲ್ಲ. ಆ ಕ್ಯಾರೆಕ್ಟರ್ ಸುನೀಲ್ ಬಿಟ್ರು ಅಂತ ಅನಿಸುತ್ತೆ ನನಗೆ. ಸುನೀಲ್, ಹೌದು, ಸುನೀಲ್ ಬಿಟ್ರು. ಅವರು ದುಬೈಗೇನೋ ಹೋದ್ರು. ಆಮೇಲೆ ಜ್ಯೋತಿ ಶೆಟ್ಟಿ ಬಿಟ್ರು. ಹೌದು, ಜ್ಯೋತಿ ಶೆಟ್ಟಿ ಬಿಟ್ರು. ಇದೊಂದು ಇನ್ಸಿಡೆಂಟ್ ಏನು ಅಂತಂದ್ರೆ, ಒಂದಿನ ಸಡನ್ ಆಗಿ ಕಾಪಿಕಾಡ್ ಸರ್ ಹೇಳಿದ್ರು, ನಾಡಿದ್ದು ದೇವರದಿಲ್ಲ ಕಪ್ ನಾಟಕ ಇದೆ, ಅದು ಬಿಗಿನಿಂಗ್ 2 ಕ್ಯಾರೆಕ್ಟರ್ ಬರುತ್ತಲ್ಲ, ಅದು ಒಂದ್ರಲ್ಲಿ ನೀನ್ ಮಾಡು ಅಂತ. ಲಡ್ಡು ನನ್ ಕನ್ಸಿತ್ತು, ನನ್ಗೆ ಹೇಳಿರ್ಲಿಲ್ಲ, ಬಟ್ ಯಾವನೊಬ್ಬ ಅದನ್ನ ಕನೆಕ್ಟ್ ಮಾಡಿದ್ದ. ಚೆನ್ನಾಗಿದೆಲ್ಲ ಗುರು ಅಂತ ಅದು ಮಾಡಿದೆ. ಆಮೇಲೆ ನೋಡ್ತಾ ಈ ಬಾಬು ನಾಟಕದ ಬಾಬು ರೋಲ್ ಇದೆಯಲ್ಲ, ಟೈಟಲ್ ರೋಲು, ನನಗೆ ಇವತ್ತಿಗೂ ಜನ ಸೀರಿಯಲ್ಲು ಸಿನಿಮಾಗಳಲ್ಲಿ ಕಾಮಿಡಿ ಆರ್ಟಿಸ್ಟ್ ಆಗಿ ನನ್ನನ್ನು ಗುರುತಿಸ್ಕೊಂಡಿರ್ಬೋದು. ಆದರೆ ನಾನು ಹೇಳಿದ್ನಲ್ಲ ಸರ್, ಆರ್ಟಿಸ್ಟ್ ಆಗಿ ನನಗೆ ಸೀರಿಯಸ್ ಆರ್ಟಿಸ್ಟ್ ಆಗೋಕ್ಕೆ ತುಂಬ ಇಷ್ಟ. ಸೀರಿಯಸ್ ನಟನೆ ಮಾಡಬೇಕು ಅನ್ನೋದು ತುಂಬ ಇಷ್ಟ ನನಗೆ. ಆ ಬಾಬು ರೋಲ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಸರ್. ಸಡನ್ ಆಗಿ ಒಂದಿನ ಅದು ಹೇಳಿದ್ರು, ನಾಡಿದ್ದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಾಬು ನಾಟಕ ಇದೆ, ಅದೊಂದು ಸರಿ, ನಾಡಿದ್ದಲ್ಲ ನಾಳೆ, ಅದೊಂಚೂರು ನೋಡ್ಕೊ, ಅದು ಮಾಡು ಅಂತ. ನನಗೆ ಆ ಟೈಮಲ್ಲಿ ಬಾಬು, ದೇವಡ್ದಿ ಲೆಕ್ಕ ಹಾಕೊಂಡು, ಯಾನೂರು ಬರಲಿಯ, ನಿಖಿಲ್ ಮಾತೆರ್ಲ ಉಲ್ಲರತ್ತ, ಆದುಪೆರ್ಲ ಯಾವು, ಇಷ್ಟು ನಾಟಕಗಳು ಬಾಯ್ಪಾಟ್ ನನಗೆ. ಎವ್ರಿ ಡೈಲಾಗ್, ಪ್ರತಿಯೊಬ್ಬ ಆರ್ಟಿಸ್ಟ್ ನಂಗೆ ಬಾಯ್ಪಾಟ್ ಸರ್, ನಂಗೆ ಬಾಯ್ಪಾಟ ನಮ್ಮ ಪ್ರಪಂಚನೇ ಅದೇ. ಆಮೇಲೆ ಈ ಬಾಬುದು ನಾಟಕ ನಂಗೆ ಡೈಲಾಗ್ಗಳೆಲ್ಲ ಬಾಯ್ಪಾಟ ಇತ್ತು. ಏನಾಗುತ್ತೆ, ಇದು 2.25 ಗಂಟೆ ನಾಟಕ ಸರ್. ಕ್ಯಾಸೆಟ್ ಮಾಡುವಾಗ 2 ಗಂಟೆದ್ ಮಾಡೋರು, ಆ ಸೀರಿಯಸ್ ಪೋರ್ಷನ್ ಎಲ್ಲ ಸ್ವಲ್ಪ ಕಟ್ ಮಾಡೋರು. ನಂಗೆ ಇದೆಯಲ್ಲಿ ಗೊತ್ತಿತ್ತು, ನನಗೆ 3/4 ಗಂಟೆದು ಅವನಿಗೆ ಇದ್ದಿದ್ದು ಕೆಲಸ. ಅದನ್ನು ಒಂದಿನದಲ್ಲಿ ಪಾಪ ನನ್ನ ಕೋ ಆರ್ಟಿಸ್ಟ್ಗಳು, ನನ್ನ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಒಂದಿನಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿ, ಮಾರನೇ ದಿನ ಅಲ್ಲಿ ದೇವಸ್ಥಾನದಲ್ಲಿ ನಾಟಕ ಮಾಡಿ, ಅದೊಂಥರ ಚೆನ್ನಾಗಿತ್ತು ಸರ್. ಅದ್ಭುತವಾದಂತ. ನೀವು ಅಲ್ಲಿಂದ ಮತ್ತೆ ಜರ್ನಿ ಎಷ್ಟು ವರ್ಷಗಳ ಕಾಲ? 9 ವರ್ಷ ಸರ್ ಜೊತೆ ಇದ್ದೆ, ಕಾಪಿಕಾಡ್ ಸರ್ ಜೊತೆ ಶಾಪರ್ಕ ತಂಡದಲ್ಲಿದ್ದೆ. ಅವ್ರ ಮನೇಲೇ ನನ್ನ ಮನೆ ಮಗನಂತೆ ಸಾಕಿದ್ರು 1-2-3 ವರ್ಷ. ಆಮೇಲೆ 1-1.5 ಸಾವಿರ ಶೋಸ್ ಮಾಡಿದೆ, 7-8 ಸಾರಿ ಗಲ್ಫ್. ಈಗ ನನಗೆ ನಾನು ಶೋಭರಾಜನ ತುಂಬಾ ಇಷ್ಟಪಟ್ಟಿದ್ದು 2 ನಾಟಕಗಳು.
ಒಂದು ಬದುಕದವರಿಂದ, ಇನ್ನೊಂದು ಗೋಪಾಲ ಪಾರ್ಬಲ. ನಾನು ಆವತ್ತು ಶಕ್ತಿನಗರದಲ್ಲಿ ಡ್ರಾಮಾ ನೋಡಿದ್ದೆ. ನನ್ನ ದೇವರಾಣೆಗೂ ಅರ್ಧ ನಾಟಕದವರೆಗೆ ನೀವು ಅಂತ ಗೊತ್ತಿರಲಿಲ್ಲ. ಗೋಪಾಲ ಪಾರ್ಬಲ ಆ ಅಜ್ಜಿಯನ್ನು ನಾನು ಏನಂದರೆ ಒಂಥರ ಇರಿಟೇಷನ್ ಆಗೋ ಲೆವೆಲಿಗೆ ಆ ಅಜ್ಜಿ. ಅಂದರೆ ನೋಡುವ ಒಬ್ಬ ಪ್ರೇಕ್ಷಕನಿಗೆ ಅವನಿಗೆ ಇರಿಟೇಷನ್ ಆಗಬೇಕಾದ್ರೆ ಅವನ ಪ್ರೆಸೆಂಟೇಷನ್ ಹೇಗಿರಬೇಕು ಅಂತ ನಾನು ಅವತ್ತು ಬಹುಶಃ ಕಂಗಾಲಾಗ್ಬಿಟ್ಟಿದೆ. ಯಾಕೆಂದರೆ ಅದು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಪಾತ್ರವನ್ನು ಶೋಭರಾಜ್ ಮಾಡಿದ್ದಾರೆ ಅಂತ ನಮಗೊಂದು ಈಗ ಯಾವತ್ತೂ ಹಾಗಿರ್ತದೆ ಹೇಗೆ ಗೊತ್ತಾ ನಿಮಗೆ, ನಮ್ಮೊಬ್ಬರು ಆತ್ಮೀಯರೊಂದು ಪಾತ್ರ ಮಾಡಿ ಒಳ್ಳೇದು ಅನ್ಸ್ಕೊಂಡು ನಮಗೆ ಅದರಲ್ಲಿ ಒಂದು ನಮಗೊಂದು ಪಾಲು ಇರ್ತದೆ. ಹೌದು ಹೌದು. ಯಾಕಂದ್ರೆ ಆ ಪಾಲನ್ನು ನಾವು ತಗೊಳ್ಳಿ ರೆಡಿ ಇರ್ತೇವೆ. ಯಾಕೆ ಶೋಭೆ ಹೆಂಗೆ ಗೊತ್ತು ಯಾರು ನಮ್ಮ ಕ್ಲೋಸರ್. ಈಗ ಈ ಲೆವೆಲ್ಗೆ ಪ್ರಸಿದ್ಧಿಗೆ ಬಂದಾಗ ಎಲ್ಲರೂ ಪಾತ್ರಧಾರಿಗಳೇ, ಎಲ್ಲರೂ ಅದನ್ನು ಶೇರ್ ಮಾಡ್ಕೊಳ್ಳೋರೆ. ಯಾರು ಒಂದು ಗಣಬರೇನು ಗೊತ್ತಾ ಸರ್, ಗೆಲ್ಲಿಸೋಕೆ ಯಾರು ಇಲ್ಲ, ಯಾರಿಲ್ಲ, ಗೆದ್ದಾಗ ಎಲ್ಲರೂ ಇದ್ದಾರೆ. ಹಾಗೆ ಎಲ್ಲರೂ ಹೇಳೋರು ಶೋಭರಾಜ್ ಬಾರಿ ಕ್ಲೋಸರ್, ಎಲ್ಲರೂ ಹೇಳೋರಾಗಿ. ಬಟ್ ನಿಮಗೆ ಆ ಜರ್ನಿಯಲ್ಲಿ ತುಂಬ ಇಷ್ಟವಾಗಿದ್ದು ಒಳ್ಳೊಳ್ಳೆ ನೆನಪುಗಳು ಹೇಗಿತ್ತು ಸರ್? ಈಗ ನೀವು ಹೇಳಿದ ಪಾತ್ರಕ್ಕೆ ಬಂದರೆ, ನಾನು ಕೊನೆಗೆ ಒಂದಷ್ಟು ನಾಟಕಗಳ ಬಿಗಿನಿಂಗ್ ಎಲ್ಲ ಪುಟ್ಟ ಪಾತ್ರಗಳನ್ನೆಲ್ಲ ಕೊಡ್ತಾ ಇದ್ರು. ಆಮೇಲೆ ಪುಟ್ಟ ಪಾತ್ರಗಳನ್ನು ಕೊಟ್ಟರು ಸೀನಿಯರ್ ಆರ್ಟಿಸ್ಟ್ಗಳು, ಫಾರ್ ಎಕ್ಸಾಂಪಲ್ ಕಾಪಿಕಾಡ್ ಸರ್ ಆಗಲಿ ಅಥವಾ ಅರವಿಂದ್ ಬೋಳಾರ್ ಇವರು, ನಾನು ಬಂದಾಗ, ನಾನು ಎ ಟೀಮ್ ಬಂದಾಗ ನವೀನ್ ಪಟೇಲ್ ಅವಾಗ ತಾನೇ ಬಿಟ್ಟಿದ್ರು. ಇವರು ಭೋಜರಾಜ್ ಮಂಜೂರಾಗಲಿ, ರಮಾ ಬಿಸ್ರೋಡಾಗಲಿ, ಇಂಥ ಸೀನಿಯರ್ ಆರ್ಟಿಸ್ಟ್ಗಳ ಮಧ್ಯೆ ನನ್ನನ್ನು ಹಾಕ್ತಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ನನಗೆ ಸೈಡ್ ವಿಂಗಲ್ಲಿ ಹೋಗಿ ಏನಾದ್ರು ನಿಂತಿರಿ, ನಂಗೆ ಇವತ್ತಿಗೂ ಅರವಿಂದ್ ಬೋಳಾರ್ನ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ಮೂಲಕ ಅವ್ರಿಗೆ. ಏನಕ್ಕೆ ಅಂತಂದರೆ ಅರವಿಂದ್ ಬೋಳಾರ್ ಹಿಂಗೆ ಎಷ್ಟು ಕಾಮಿಡಿ ಅಂತ ನಿಮ್ಗೆ ಅನ್ಸುತ್ತೋ ಅಷ್ಟೇ ಸೀರಿಯಸ್ ಮನುಷ್ಯ. ನೀವು ನಾನು ಹೋಗಿ ಗ್ರೀನ್ ರೂಮಲ್ಲಿ ನಿಂತರೆ ಹೆಂಗೆ ನೋಡೋರು, ಏನು ಇಲ್ಲೇ ನಿಂತು ಇಲ್ಲೇ ಕಿಸಿ ಹೋಗಿ ಸೈಡ್ ವಿಂಗಲ್ ನೋಡು, ಅಲ್ಲಿ ಪಡೀಲು ಅವರೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಹೋಗಿ ಬೋಳಾರ್, ಇದು ಆನಂದ್ ಬೋಳಾರ್. ಇದು ಯಾವಾಗ ಹೇಳಿದ್ದು ಅಂತಂದರೆ ಬಹುಶಃ ಇಲ್ಲಿ ಬಾಳೆಹೊನ್ನೂರು ಅಲ್ಲೆಲ್ಲೋ ಪುದರ್ದಿತ್ತು. ಯಾವಾಗ ನವೀನ್ ಪಟೇಲ್ ಇದ್ರು ಅಲ್ಲಿ ಪಡೀಲು ಕಾಪಿ ಕಾರ್ಡ್ ಆನಂದ್ ಬೋಳಾರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಜನ ಯಾಕೆ ನಾಗ್ತಾರೆ ಅಂತ ಹೋಗಿ ನೋಡು, ಇಲ್ಲಿ ನಿಂತ ಸಾಯ್ತಿದ್ದೇನೆ, ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದಲ್ವಾ ನೀನು ಅಂತ ನಂಗೆ ಬೈದಿದ್ರು. ನಾನು ಹೋಗಿ ಅವ್ರಿಗೆ ಮಾತಿಗೆ ರೆಸ್ಪೆಕ್ಟ್ ನಿಂತಿದ್ದೆ ಸರ್. ಇವತ್ತಿಗೆ ನಾನೇನಾದರೂ ಇವತ್ತು ಸ್ಕ್ರಿಪ್ಟ್ ಮಾಡಿದ್ದೀನಿ, ನನ್ನ ಸ್ಕ್ರಿಪ್ಟಲ್ಲಿ ಈ ಇಷ್ಟು ಆರ್ಟಿಸ್ಟ್ಗಳನ್ನ ನಾನು ಬಳಸ್ಕೊಂಡಿದ್ದೀನಿ ಅಂತಂದರೆ ಅದು ಅದೇ ಕಾರಣ ಸರ್. ಈ ಮನುಷ್ಯ ಏನು ಮಾತಾಡಿದ್ರೆ ಜನ ರಿಸೀವ್ ಮಾಡ್ತಾರೆ, ಈ ಮನುಷ್ಯ ಏನು ಮಾತಾಡಿದ್ರೆ ಚಂದ ಅನ್ನೋದು ಅವ್ರು ಹೇಳಿದ್ದ ಮಾತಿಂದ ನಾನು ಹೋಗಿ ಸೈಡ್ ವಿಂಗಲ್ಲಿ ನಿಂತ ನಾಡಿ ಏನು ನಾಡಿ ಮಿಡಿತೆ. ಹೌದು ಅದೊಂದು ಪಲ್ಸ್ ರೇಟ್ ಸಣ್ಣದಾಗಿ ನನಗೆ ಗೊತ್ತಿದೆ ಅಂತ ನಂಗೆ ಅನ್ಸುತ್ತೆ. ಬಹುಶಃ ಈ 2-3 ಸ್ಕ್ರಿಪ್ಟ್ಗಳನ್ನು ಮಾಡೋಕ್ಕೆ ಬಹುಶಃ ಅದೇ ಒಂದು ಕಾರಣ ಅಂತ ಅನ್ಸುತ್ತೆ ಸರ್. ನಿಮ್ಮ ಜರ್ನಿ ಹೇಗಿತ್ತು ಅಲ್ಲಿ ಕಾಪಿಕಾಡ್ ಜೊತೆ? ಕಾಪಿಕಾಡ್ ಸರ್ ಜೊತೆ ಅದೇ ಹೇಳಿದ್ನಲ್ಲ, ಅವ್ರ ಮನೇಲೇ ಇದ್ಕೊಂಡು 2-3 ವರ್ಷ ಅವ್ರ ಮನೇಲೇ ಇದ್ದೆ ನಾನು. ಈಗ ನನಗೆ ಅನಿಸೋದೇನಂದ್ರೆ, ಒಂದು ಕಾಲಘಟ್ಟದಲ್ಲಿ ನಿಮ್ಗೆ 100% ಗೊತ್ತಿರುತ್ತೆ ನಿಮಗೆ, ನೀವು ಅದನ್ನು ತಿಳ್ಕೊಳ್ಳೋ ಮಟ್ಟಕ್ಕಿದ್ದರೂ ನನಗೆ ಅಂದಾಜಿಲ್ಲ. ತುಳು ನಾಟಕ ಅಂದರೆ ಡಬಲ್ ಮೀನಿಂಗ್ ಅನ್ನೋ ದೊಡ್ಡ ಅಪವಾದದ ಒಂದು ಕಾಲ ಇತ್ತು. ತುಳು ನಾಟಕ ನೋಡ್ಲಿಕ್ಕೆ ಹೋಗಬೇಡಿ ಮಕ್ಕಳು ಮನೆಯಲ್ಲಿ ಅಂತ ಹೇಳುವಂಥ ಒಂದು ಕಾಲಘಟ್ಟ ಇತ್ತು. ಹೌದು. ಯಾಕೆಂದ್ರೆ ಆಗ ಯುವಕ ಮಂಡಲದ ನಾಟಕಗಳಿದ್ದಿದ್ದು, ವರ್ಷವೂ ಊರಿನ ಯುವಕ ಮಂಡಲ, ಅದರಲ್ಲಿ ಎಲ್ಲರೂ ಪಾಠ ಮಾಡಬೇಕು. 2 ನಾಟಕ, 10 ಗಂಟೆಯಿಂದ 1:30 ಗಂಟೆ ತನಕ ಒಂದು, 2 ರಿಂದ 5 ಗಂಟೆ ತನಕ ಒಂದು, ಒಂದೊಂದ್ಸಲ ಅದಕ್ಕೆ ಲೈವ್ ಆಗಿ ಕೀಬೋರ್ಡ್ ತಬಲೆ ಎಲ್ಲ ಎದ್ದೇಳು ಮಂಜುನಾಥ ಅಂತ ಹಾಕುವವರೆಗೂ ಇಡೀ ಫಸ್ಟ್ ಬಸ್ ಹೋಗ್ತದೆ. ಆಗ ಫಸ್ಟ್ ಬಸ್ ಹೋಗ್ತೀನಿ, ನನಗೆ ತೌಡುಗಳು. ಆಮೇಲೆ ಒಂದು ಸೀನ್ ಆಗಿ ಇನ್ನೊಂದು ಸೀನ್ ಬರಬೇಕು ಅಂತಂದ್ರೆ ಸುಮಾರು 5 ನಿಮಿಷದ ಇಡೀ ಸಾಂಗ್ ಅನ್ನ ಕೀಬೋರ್ಡ್ ಪ್ಲೇಯರ್ ಪ್ಲೇ ಮಾಡಬೇಕು. ಅದರೊಟ್ಟಿಗೆ ಶಕ್ತಿಯಲ್ಲಿ ನೀವು ಗಿಡ ತರಬೇಕು, ಮಡಲ್ ತರಬೇಕು, ಸೈಕಲ್ ಅಲ್ಲಾಡಿಸ್ಬೇಕು, ಸೈಕಲ್ ಬರಬೇಕು. ಮಾತಾಡ್ತಿದ್ದಾಗೆ ಎದುರಿನ ಬರದೆ ಹಿಂದೋಗಿ ಹಿಂದಿನ ಗಾರ್ಡನ್ ಪರದೆ ಬರಬೇಕು. ಮನೆ ಬಾಗಿಲಿಗೆ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲದ ಪಾಪ ಅವರಿಗೇನು ನೀವು ಹೊಸ್ತಿಲನ್ನ ತಡಿಸಿ ಎಲ್ಲ ಬೀಳ್ಬೇಕು. ಇಂಥದ್ದು ಬಹಳಷ್ಟು ಕಥೆಗಳು ನಡೀತಾ, ಅದ್ಭುತವಾದಂತ. ಮಾತ್ರ ಅದೆಲ್ಲವೂ ಕೂಡ ಪಾಠ. ಖಂಡಿತ ಸರ್, ಖಂಡಿತವಾಗಿಯೂ ಪಾಠ. ನಾವು ಏನಕ್ಕೆ ಲಕ್ಕಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ನಿಮಗೆ ಆ 2 ಕಾಲಘಟ್ಟವನ್ನು ನಾವು ಕೊಂಡಿಯಾಗಿ ಉಳಿದಿದ್ದೀವಿ. ನಾವು ಚಿಮಣಿಯಲ್ಲೂ ಓದಿದ್ದೀವಿ, ಲೈಟಲ್ಲೂ ಓದಿದ್ದೀವಿ. ನೀವು ಬ್ಲಾಕ್ ಅಂಡ್ ವೈಟ್ ಟಿವಿನೂ ನೋಡಿದ್ದೀರಿ, ಕಲರ್ ಟಿವಿನೂ ನೋಡಿದ್ದೀವಿ, ಪ್ಲಾಸ್ಮಾ ಟಿವಿನೂ ನೋಡ್ತಾ ಇದ್ದೀವಿ. ನೀವು ನಮಗೆ ಆ ಕಾಲಘಟ್ಟ ಸಿಕ್ಕಿದ್ದು ನಮ್ಮ ಪುಣ್ಯ. ಯಾಕೆಂದ್ರೆ ನಾನು ಯಾವತ್ತೂ ಹೇಳ್ತೇನೆ, ಆ ಒಂದು ದಶಕ 70-80 ದಶಕದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ನಿಜವಾಗ್ಲೂ ಅದೃಷ್ಟವಂತರು. ಯಾಕಂದ್ರೆ ಅವರಿಗೆ ಕಂಪ್ಯಾರಿಸನ್ ಸ್ಟಡಿಗೆ ಬೇಕಾದ ಎಲ್ಲವೂ ಕೂಡ ಇತ್ತು ಅವರಿಗೆ. ಬಸ್ ಇಲ್ಲದಿರುವಾಗ ಹೇಗಿತ್ತು, ಒಂದು ಬಸ್ ಬಂದಾಗ ಹೇಗಿತ್ತು, ಸೀಟ್ ಇಲ್ಲದೆ ನೇತಾಡ್ಕೊಂಡು ಹೋಗೋದು ಹೇಗಿತ್ತು, ಆಮೇಲೆ ನಿಮಗೇನಂದ್ರೆ ಗೂಡಂಗಡಿಯಲ್ಲಿ ಪ್ರತಿಯೊಂದು 5 ಪೈಸೆದು ತಿನ್ನೋದು ಹೇಗಿತ್ತು. ಇವತ್ತು ಬಿಡಿ ಸರ್, 5 ರೂಪಾಯಿಗೂ ಸಿಗುದಿಲ್ಲ.
ನಿಮಗೆ 5 ರೂಪಾಯಿ ಕೊಟ್ಟರು ಅದು ವಿಷಯ ಸಿಗೋದಿಲ್ಲ, ಆ ವಿಷಯ ಸಿಗೋದಿಲ್ಲ, ಅದ್ರ ನೆಮ್ಮದಿ ಸಿಗೋದಿಲ್ಲ ತಿಂದ್ಮೇಲೆ. ನಮಗೆ ಎಷ್ಟೋ ಸಲ ನಾವು ನೋಡಿರ್ತೀವಿ, ಜಗಿತಾರೆ, ಎಸಿತಾರೆ, ನಮಗೆ ಎಸೆಯುವಂತ ಅವಕಾಶನೇ ಇರಲಿಲ್ಲ, ಖಂಡಿತ ಇರಲಿಲ್ಲ. ಅದನ್ನ ಮುಗಿದ ನಂತರವೂ ಚಪ್ಪರಿಸುವಂತಹ ಕಾಲಘಟ್ಟ. ಹಾಗಿದ್ದ ಕಾಲದಲ್ಲಿ ಕಾಪಿಗಾಡ್ ಸರ್ ಎಂಟ್ರಿ ಆಗ್ತಾರೆ ರಂಗಭೂಮಿಗೆ. ಎಂಟ್ರಿ ಆಗಿ ವಿಜಯ್ ಕುಮಾರ್ ಗೋಡಿಯಲ್ ಬೈಲ್ ಅವರು ಒರೆಯರ್ದೊರೆ ಸಲ್ ಮಾಡ್ತಾರೆ. ಜನಕ್ಕೆ ಈ ಸೆಟ್ಟಿಂಗ್ ಡ್ರಾಮಾ ಅನ್ನೋದು ಹೊಸ ಕಲ್ಪನೆ ಬಂದ್ಬಿಡ್ತದೆ. ಆಗ್ಲೂ ಒಂದಷ್ಟು ಜನ ಹೇಳ್ತಾರೆ, ಅವು ಏಂಚಿನ ಮಲ್ತನ ಐಟು ಉಪ್ಪು ಅವೇ ಬರ್ಚಂದ್ರೆ ಬೇಕು ದಾದ ಪಾತ್ರ ಮಕಾರ ಮಲ್ಪನ. ಆದರೆ ಒರೆಯರ್ದೊರೆ ಅಸಲು ಪುದರ್ದಿದ್ದ ನಾಟಕಗಳು ತುಳು ರಂಗಭೂಮಿಗೆ ಹೊಸದೊಂದು ಏನು ಹೇಳ್ತಾರೆ ಸಾಧ್ಯತೆಯನ್ನ ತೆರೆಸಿಕೊಡ್ತು. ನಿರಂತರವಾಗಿ ಎಷ್ಟು ಮುಟ್ಟಿ ತಂದ ಈಗಲೂ ನೆನಪಿದೆ. ಪ್ರತಿ ಮನೆಯ ಪ್ರತಿ ಜನ, ಯಾರ ಮನೆಯಲ್ಲಿ ಟೇಪ್ ರೆಕಾರ್ಡ್ ಇತ್ತ, ನಾವೀಗ ಟೇಪ್ ರೆಕಾರ್ಡ್ ಹೇಳಿದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಟೇಪ್ ರೆಕಾರ್ಡ್ ಹೇಳಿದ್ರೆ ಗೊತ್ತಿಲ್ಲ, ಅದು ಪೆನ್ಸಿಲ್ ಹಾಕಿ ತಿರುಗಿಸಿ ಅದಕ್ಕೆ ಎಂಜಲ್ ಹಾಕಿ ಎಲ್ಲ ಹೆಡ್ ಕ್ಲೀನ್ ಮಾಡ್ತಾ ಅದೆಲ್ಲ ಮಾಡಿ ಪ್ರತಿ ಡೈಲಾಗ್ಗಳು ಬಾಯ್ಪಾಠ ಮಾಡ್ಕೊಂಡಿದ್ರು ಜನ. ಪುದರ್ದಿತಿ ದೇವ್ರತಿ ಲೆಕ್ಕ ಎಲ್ಲ. ಹಾಗಿದ್ರೆ ಆ ಮಟ್ಟಕ್ಕೆ ಮನೆ ಮನೆಗೆ ತುಳು ರಂಗಭೂಮಿಯ ಸಾಧ್ಯತೆಗಳನ್ನು ತೆರೆಸಿಕೊಟ್ಟದ್ದು ಖಂಡಿತವಾಗ್ಲು. ಪ್ರತಿಯೊಬ್ಬನು ಹೇಳ್ತಾರೆ. ಮೊನ್ನೆ ಬಂದಿದ್ದ ನನಗೆ ಇನ್ನೊಬ್ರು ಕಲಾವಿದರು, ಸರ್ ಅವರು ಡಿಕ್ಷನರಿ ಸರ್ ಅಂತ. ರಂಗಭೂಮಿಗೆ ಸಾಧ್ಯತೆಯನ್ನು ತೆರೆಸಿಕೊಟ್ಟವರು ಅವರು. ಯಾಕೆಂದ್ರೆ ಅವರ ಹಾಡುಗಳು ಜನ ಬಾಯಲ್ಲಿ ಗುಣಗ್ತಾರೆ, ಅವರ ಡೈಲಾಗ್ಗಳನ್ನು ಜನ ಹೇಳ್ತಾರೆ. ಅಂದ್ರೆ ಜನರಿಗೆ ಅಷ್ಟರ ಮಟ್ಟಿಗೆ ಅದು ರೀಚ್ ಆಗಿದೆ. ಏನು ಈ ಸೋಷಿಯಲ್ ಮೀಡಿಯಾಗಳು ಏನು ಇಲ್ದೇ ಇರೋ ಟೈಮ್ ಅದನ್ನು ನಾನು ಹೇಳ್ತಾ ಇದ್ದೇನೆ. ಖಾಲಿ ಕ್ಯಾಸೆಟ್ ಸರ್, ಆ ವಿಟ್ಲದ ಸಪ್ತಸ್ವರ ಲೈವ್ ಕ್ಯಾಸೆಟ್ಸ್ ಒಂದು ಅದನ್ನು ಮಾಡ್ತಾ ಇದ್ರು. ಯಾಕಂದ್ರೆ ನಿಮಗೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಜನ ಎಷ್ಟು ಅದ್ರ ಬಗ್ಗೆ ಆಸಕ್ತಿ ಇದ್ರು ಅಂದ್ರೆ ಅದು ಕ್ಯಾಸೆಟ್ ಮಾಡಿದ್ ಯಾರು ಅಂತಲೂ ನೋಡಿದ್ಬಿಟ್ಕೊಂಡು. ಆಮೇಲೆ ಎಲ್ಲಿ ತನಕ ಇತ್ತ ನಿಮಗೆ ಎ ಸೈಡ್ ಆದ್ಮೇಲೆ ಬಿ ಸೈಡ್ ನೀವು ತಿರುಗಿ. ಇವಾಗ ಅಷ್ಟು ಪೇಷನ್ಸ್ ಯಾರಿಗಿದೆ ಇವಾಗ ನಮ್ಗೆ 30 ಸೆಕೆಂಡ್ ಸ್ಟೇಟಸ್ ನೋಡಕ್ಕೆ ಇದಿಲ್ಲ, ಈಗ ತಿರುಗಿ ಸಾಕ್ಬೇಕು. ಆಮೇಲೆ ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ಬೇಕಾದ್ರೆ ಅದು ಗರ್ರ ಹೇಳಿದ ತಕ್ಷಣ ಆಯ್ತಾಯ್ತು ನಿಲ್ಸು ಇಲ್ಲಿ ಬರ್ತದೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ನಾಟಕಗಳನ್ನು ಎಂಜಾಯ್ ಮಾಡ್ತಿದ್ದಂತ ಕಾಲ. ಅದ್ರ ನಂತರ ನಿಮಗೆ ಈ ನಾಟಕ ರಂಗ ಸಾಕು ಅಂತ ಅನಿಸಿ ನೀವು ಬೇರೆ ಹೋದ್ರು, ಅಥವಾ ಇನ್ನೇನಾದ್ರೂ ನಾವು ಬೇರೆ ಇದರಿಂದ ಮಾಡಬೇಕು ಅಂತ ಅನ್ಸ್ಕೊಂಡ್ರೆ ಹೇಗಿತ್ತು ನಿಮ್ಮ? ಇಲ್ಲ, ಪ್ರತಿಯೊಬ್ಬನಿಗೂ ಈಗ ನಾನಾಗ್ಲಿ ನೀವಾಗ್ಲಿ ಸರ್, ವಾಟ್ ನೆಕ್ಸ್ಟ್ ಅನ್ನೋದು ಇದ್ದೇ ಇದೆ. ವಾಟ್ ನೆಕ್ಸ್ಟ್, ನನಗೆ ಈಗ ನಿಂತ ನೀರಾಗಬಾರ್ದು ಅನ್ನೋದು ಒಂದು ವಿಷಯ. ಆಮೇಲೆ ಇದರ ಏನು ಒಂದು ಅಪ್ಡೇಟೆಡ್ ವರ್ಷನ್ ಏನು ಅಂತ, ಇದರ ಅಪ್ಡೇಟೆಡ್ ವರ್ಷನ್ ಏನು ಅಂದರೆ ರಂಗಭೂಮಿಯಿಂದ ಮತ್ತು ಕ್ಯಾಮ್ರಾ ಕಡೆಗೆ ಹೆಂಗೆ. ಇವತ್ತಿಗೂ ನನಗೆ, ನಾನು ಬೆಂಗಳೂರು ಬಸ್ ಹತ್ಬೇಕಾರೆ ಅಥವಾ ಸೀರಿಯಲ್ಗೆ ಹೋಗ್ಬೇಕಾರೆ ನನ್ನಲ್ಲೊಂದು ಪುಟದ ಈಗೋ ಇತ್ತು. 1,500 ಶೋಸ್ ಮಾಡ್ತೀನಿ ಗುರು, ಮಾಡ್ತೀನಿ ಗುರು. ಲೈವ್ ಶೋ 2-3 ಸಾವಿರ ಜನರ ಮುಂದೆ ಮಾಡಿದೆ, ಮಾಡ್ತೀನಿ ಗುರು, ಹಂಗಿತ್ತು. ಖಂಡಿತ ಇರ್ತದೆ ಸರ್. ಯಾಕೆಂದ್ರೆ ಇನ್ನೊಂದು ಪ್ರಪಂಚದ ಬಗ್ಗೆ ಅರಿವಿಲ್ಲದಿರುವಾಗ ನಾವು ನೋಡಿದ ಪ್ರಪಂಚವೇ ದೊಡ್ಡದು ಅಂತ. ಕೆಲವರದು ಆ ಈಗೋ ಅಂತ ಇರುವ, ಇನ್ನು ಕೆಲವರದ್ದು ಏನಂದ್ರೆ ನಮಗ್ ಗೊತ್ತಿಲ್ಲದೆ ಮಾಡ್ಕೊಂಡ. ಹೌದು. ಅಲ್ಲಿ ಹೋದ್ರೆ ಸರ್ ಹಿಂಗೆ ಕ್ಯಾಮ್ರಾ ಇಟ್ಟಿದ್ದಾರೆ ಸರ್. ಈಗ ರಂಗಭೂಮಿ ಹಿಂಗಿರುತ್ತೆ, ನಾನು ನೀವು ಹಿಂಗೆ ಕೂತ್ಕೊಂಡು ಮಾತಾಡೋದು ಅಲ್ವಾ. ನೀವು ಮಾತಾಡ್ತಿದ್ದಾಗ ನನ್ನ ಮುಖದಲ್ಲಿನ ಎಕ್ಸ್ಪ್ರೆಷನ್ನು ನನಗೆ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ. ನಗು ಆಗ್ಲಿ ಅಳು ಆಗ್ಲಿ ನಿಮ್ಮ ರಿಯಾಕ್ಷನ್ ಆಗಿರುತ್ತೆ. ಇದು ಹಂಗಲ್ಲ. ಯಾವನು ಸರ್ ಇವರು ನಾಗರಾಜ್ ಅವರು ಇಲ್ಲಿದ್ದಾರೆ, ಅವ್ರು ನೋಡ್ಕೊಂಡು ಮಾತಾಡಿದ್ದೆ, ಇದೇನು ಗುರು ಇವ್ರು ಇದ್ದಾರೆ ಅಂತ ಅನ್ಕೊಂಡು ಮಾತಾಡೋದು ನನಗೆ ಹೊಸದು ಸರ್. ಅದು ಕಲ್ಪನೆ. ಹೌದು, ನನಗೆ ಬೆವರಕ್ಕೂ ಶುರುವಾಗಿ ಏನೇನೆಲ್ಲ ಇಲ್ಲ ಗುರು, ನಾನು ಆರ್ಟಿಸ್ಟ್ ಎಲ್ಲ ಓಡೋಗ್ಬಿಡೋಣ ಅಂತೆಲ್ಲ ಅನ್ಸಿ. ನಾನು ಬಿಗಿನಿಂಗ್ ಹೋದ ಅಷ್ಟು ಆಡಿಷನ್ಗಳು ಫ್ಲಾಪು. ಫಸ್ಟು ಮಂಗಳೂರ ಅನ್ನೋರು ಮಾಹಿತಿ ತರಿದ್ರೆ ಮಂಗಳೂರು ಕನ್ನಡ ನಮ್ಮದು. ಹೌದು. ಒಂದು ಕಡೆ ಹೆಂಗಾಗಿತ್ತು ಅಂತಂದರೆ, ಒಬ್ಬ ದೊಡ್ಡ ಡೈರೆಕ್ಟ್ರ್ ತಮ್ಮ, ಅವರು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಅವರು ದೊಡ್ಡ ಡೈರೆಕ್ಟ್ರೆ, ಅವ್ರ ಅಣ್ಣ ಸಿನಿಮಾದಲ್ಲಿ ದೊಡ್ಡ ಡೈರೆಕ್ಟ್ರು. ಒಂದು ಆಡಿಷನ್ಗೆ ಕರೆಸಿದ್ರು ಸರ್. ಹೋದಾಗ ತುಂಬ ಜನ ಇದ್ರು ಸರ್. ಇಲ್ಲಿ ನಂಬರ್ ಬರೀಬೇಕು, ನಮಗೆ ಟೋಕನ್ ನಂಬರ್ 82, 83 ಏನೋ ಸಿಕ್ಕಿತ್ತು ನನ್ನ ಫ್ರೆಂಡ್ಗೆ. ಹೋದ್ವಿ, ಒಳಗಡೆ ಹೋದ್ರೆ ಏನೋ ಒಂದು ಭಯ ಹುಟ್ಟಿಸುವಂಥ ಮೌನ. ಒಬ್ಬ ಹುಡುಗ ಬಂದ, ಒಬ್ಬ ಹುಡುಗ ಬಂದ. ಅವ್ರು ಹಂಗೆ ಏನೋ ಸ್ಕ್ರಿಪ್ಟ್ ಬರ್ಕೊಂಡು ಕೂತಿದ್ದಾರೆ, ಹಿಂಗೆ ನೋಡ್ತಾರೆ, ಅಲ್ಲಿ ಕ್ಯಾಮ್ರಾ ಇದೆ. ಒಬ್ಬ ಹುಡುಗ ಬಂದ, 83 ತಂತು. ನಾನು ಹೋದೆ ಹಿಂಗೆ ಸರ್ಜನ್ ಹತ್ರ ಹೋದಂಗೆ. ಹೌದು, ಹಿಂಗೆ ಹೋದೆ. ಅವನೊಬ್ಬ ಹಿಂಗೆ ಬಂದ, ಈ ಮೈಕ್ ಇದೆಯಲ್ಲ, ಶ್ರೀರಾಮ್ ಅನ್ನೋ ಹುಡುಗ ಒಬ್ಬ ಬಂದ, ಹಿಂಗೆ ಮೈಕ್ ಹಾಕ್ತಾ ಮೆತ್ತಗಂದ, ನೀವು ಅದೇ ನಿಮ್ಮ ಏಜ್ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ನಂಬರ್ ಹೇಳಿ, ಆಮೇಲೆ ಏನಾದರೂ ಹೇಳಿ ಅಂತ. ನಂಗೆ ಕೊನೆದು ಅರ್ಥನೇ ಆಗಲಿಲ್ಲ, ಏನಾದರೂ ಹೇಳಿ ಅನ್ನೋದು ಏನು ಗುರು ಇದು ನಮ್ಗೆ ಕ್ವಶನ್ ಮಾರ್ಕ್ ಇರೋದಲ್ಲಿ. ಏನಾದರೂ ಹೇಳಿ ಅಂತಂದ್ರೆ ಹೆಂಗೆ? ನನಗೆ ಮೊನೋ ಆ್ಯಕ್ಟ್ ಮಾಡಿ ಗೊತ್ತಿಲ್ಲ. ಡ್ರಾಮಾದಲ್ಲಿ ಏನಿದ್ರು ನೀವು ಕೇಳೋದಕ್ಕೆ ನಂಗೆ ಆನ್ಸರ್ ಮಾಡಿ ಗೊತ್ತು, ಇಲ್ಲಿ ಕೇಳೋರಿಲ್ಲ ಅಂತಂದ್ರೆ ಆನ್ಸರ್ ಏನು ಮಾಡಲಿ ನಾನು ಅಲ್ವಾ? ಹೆಂಗೆ ಅಂತ ಬೆಪ್ತ ಕಡಿತಾರೆ, ಏನೋ ಮಾಡಿದೆ ನಾನು. ರೆಡಿನಾ ಅಂತ ವಾಯ್ಸ್ ರೆಡಿ. ಹೆಂಗ್ ನೋಡಿದ್ರು ಅವರು ಡೈರೆಕ್ಟರ್, ನನ್ನ ಮಂಗಳೂರು ಖರ್ಚಿಪ್ ತಂದಿದ್ರೇನ್ರಿ ಅಂತಂದ್ರು.
ಹ್ಞೂ ಸರ್ ತಂದಿದ್ದೀನಿ ಅಂತ ತೆಗ್ದೆ ನನಗೆ ಖರ್ಚಿಫಲ್ಲಿ ಈಗ ಏನೋ ಒಂದು ಮಾಡಕ್ಕೆ ಹೇಳ್ತಾರೆ ಅಂತ ಖುಷಿ ಆಯ್ತು ನನಗೆ. ಹಬ್ಬ ಒಂದು ಕಂಟೆಂಟ್ ಸಿಕ್ತು ಅಂತ. ಖರ್ಚು ತಂದಿದ್ದೀನಿ, ಹ್ಞೂ ಸರ್ ತಂದಿದ್ದೀನಿ, ಮುಖ ಒರೆಸ್ಕೊಳ್ಳಿ ಅಂತಂದ್ರು. ಅಂದ್ರೆ ಆ ರೇಂಜಿಗೆ ಬೆಳೆದಿದ್ದೀನಿ ಸರ್ ನಾನು. ಹಾಗಪ್ಪ ಅಂತೆಲ್ಲ ಅಂದೆ. ನಂಗೆ ಉರ್ದೋಯ್ತು ಸರ್, ಇದು ಸಿಗಲ್ಲ ಅಂತ ಕನ್ಫರ್ಮ್ ಆಯ್ತು ನನಗೆ. ಅಲ್ಲ ಅಮ್ಮನ ಹಣೆಗೆ ಇದು ಸಿಗಲ್ಲ ಇದು. ನಾನು ರೆಡಿನಾ ಇಲ್ಲಾಂದ್ರೆ ಬೇರೆ ಸರ್ ರೆಡಿ ಸರ್ ಅಂತಂದೆ. ಹಾ ಮಾಡಿ ಏನ್ ಅಂದ್ಕೊಂಡಿದ್ದೀರಾ ನೀವು? ಏನ್ ನಾವು ಮಾಡಕ್ಕೇನು ಬೇರೆ ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿದ್ದು ಅಂತ ಅಂದ್ಕೊಂಡಿದ್ದೀರಾ ನೀವು? ಅದು ಪಕ್ಕ ಮಂಗಳೂರು ಕನ್ನಡ ಎಂತ ನಮ್ಗೆ ಮಾಡ್ಲಿಕ್ಕೆ ಇಲ್ಲ ಅಂತ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ರೆ ನೀವು? ಏನಾದ್ರೂ ಮಾಡಕ್ಕೆ ಏನಾದ್ರು ಮಾಡ್ಲಿಕ್ಕೆ ಎಂತಾದ್ರೂ ಹೇಳಿ, ಇಲ್ಲಾಂದ್ರೆ ಎಂತ ಎಲ್ಲ ತೆಗೆದು ಕುಣಿಯುದಾ ಅಂತಂದೆ ನಾನು. ಅವ್ರು ಕಟ್ ಮಾಡಿ ಏನ್ ನಮ್ ಬೈತಿದ್ಯಾ ನೀನು ಅಂತಂದ್ರು. ಇಲ್ಲ ಸರ್ ನಾನು ಆಡಿಷನ್ ಕೊಟ್ಟೆ ಅಂತ. ಆಯ್ತಾಯ್ತು ಹೋಗು ಕರೆಸ್ಬೇಕು. ಅದ್ಭುತವಾದಂತಹ ಒಂದು ಹಾಸ್ಯ ಸನ್ನಿವೇಶ ನಾವಿಲ್ಲಿ ನೋಡ್ತಾ ಇದ್ವಿ. ಯಾಕೆಂದ್ರೆ ಕಲಾವಿದನ ಬದುಕು ಆ ಕಾಲಘಟ್ಟಕ್ಕೆ ಅದು ಬಹಳ ಬೇಜಾರು ಅಥವಾ ಬಹಳ ಟೆನ್ಷನ್ ಎಲ್ಲನೂ ಇರುತ್ತೆ. ಆದರೆ ಕಾಲಕ್ರಮೇಣ ಅದನ್ನು ನೆನಪಿಸಿಕೊಂಡಾಗ ಖಂಡಿತವಾಗಿ ಒಳ್ಳೆಯ ಕಚಗುಳಿಯನ್ನು ನೀಡುತ್ತೆ. ಇನ್ನಷ್ಟು ಮಾತಾಡೋದಿದೆ, ಅದಕ್ಕೆ ಮೊದಲು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಶೋಭಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅದ್ಭುತವಾದಂಥ ಪ್ರತಿಭಾವಂತ ಕಲಾವಿದ, ನಮ್ಮ ಹೆಮ್ಮೆ ಶೋಭರಾಜ್ ಪಾವೂರ್ ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶೋಭಿ ಹೇಳಿ, ಆಮೇಲೆ ಏನಾಯ್ತು ಆಡಿಷನ್? ಅದೇ ಆಮೇಲೆ ನನ್ನ ಪುಣ್ಯಕ್ಕೆ ನನಗೆ ಮಂಗಳೂರು ಕನ್ನಡದೇ ಒಂದು ಪಾತ್ರ ಸಿಕ್ತು ನನಗೆ. ಯಾವ ಸೀರಿಯಲ್ ಅದು? ಅದು 108 ಸುಳ್ಳು ಅಂತ. ಅದು ಸಿಗೋಕ್ಕೂ ಒಂದು ಕಾರಣ ಇದೆ. ಯಾವ ಚಾನಲ್ ಬರ್ತಾ ಇತ್ತು ಅದು? ಈ ಟಿವಿನಲ್ಲಿ ಬರ್ತಾ ಇತ್ತು. ಅದು ಸಿಗೋಕ್ಕೂ ಒಂದು ಕಾರಣ ಇದೆ. ನನಗೆ ಬಿ ಸುರೇಶ್ ಅವ್ರದ್ದು ಅವಾಗ ಶಾರ್ಟ್ ಮೂವಿ ಪ್ರೀತಿ ಪ್ರೇಮ ಅಂತ ಒಂದು ಬರೋದು. ಅಂದರೆ ಶಾರ್ಟ್ ಒಂದು ಏನದು ಪುಟ್ಟದಾಗಿ ಒಂದು ಎಪಿಸೋಡು ಅದು ವೀಕೆಂಡಲ್ಲಿ ಬರೋದು. ಆವಾಗ ನನಗೆ ಅದನ್ನು ಡೈರೆಕ್ಟ್ ಮಾಡಿದವರು ಈ 108 ಸುಳ್ಳು ಅನ್ನೋ ಸೀರಿಯಲ್ನ ಡೈರೆಕ್ಟ್ ಮಾಡಬೇಕಿತ್ತು. ಆವಾಗ ಅದಕ್ಕೆ ಮಂಗಳೂರು ಕನ್ನಡಕ್ಕೆ ಒಬ್ಬರು ಆರ್ಟಿಸ್ಟ್ ಬೇಕಿತ್ತು. ಈ ಪ್ರೀತಿ ಪ್ರೇಮ ಅನ್ನೋ ಸರಣಿ ಏನಿದೆ ಅದನ್ನು ಬೇರೆ ಬೇರೆ ಡೈರೆಕ್ಟರ್ಗಳು ಮಾಡ್ತಾರೆ. ಅದರಲ್ಲಿ ಉಡುಪಿಯವರೊಬ್ಬರು ಸುದೇಶ್ ಕೆ ರಾವ್ ಅಂತ ಅವರು ಮಾಡ್ತಾರೆ. ಆ ಎಪಿಸೋಡನ್ನು ಅವ್ರು ಮಾಡಿದ್ದಲ್ಲ. ಸೊ ಅವ್ರಿಗೆ ಹೇಳಿದಾಗ ಅವರು ಫ್ರೆಂಡ್ಸ್ ಆಗಿದ್ರು. ಅವ್ರಿಗೆ ಹೇಳಿದಾಗ ಒಬ್ರು ಇದಾರ್ರಿ ಅಂತ ಅಂದ್ಕೊಂಡು ಅವ್ರು ನನ್ನ ಹೆಸರು ಹೇಳಿದರು. ಸೊ ನಾನು ಹಂಗೆ ಬಂದೆ. ಹೌದು ಎಲ್ಲ ಸರ್. ಇವತ್ತಿಗೆ ನಾನು ಬಂದು ಗೀತಾ ಸೀರಿಯಲ್ ಬಗ್ಗೆ ಮಾತಾಡಬೇಕು ಅಂತಂದ್ರು ಅವತ್ತಿಂದು ಲಿಂಕೆ ಅದು. ಅಲ್ಲಿಂದ ಅಲ್ಲಿ ಮತ್ತೊಂದಕ್ಕೆ ಹೋಗಿ ಬಂದಿರೋದು ಅದು ಇವತ್ತು. ಆಮೇಲೆ ಮಂಗಳೂರು ಕನ್ನಡ ಸ್ವಲ್ಪ ಕಲಿಯೋಕ್ಕೆ ಅಷ್ಟರಲ್ಲಿ ನನಗೆ ಹಿರಣ್ಣಯ್ಯ ಸರ್ ಅವರು ಬಾಬು ಹಿರಣ್ಣಯ್ಯ ಅವರು ತುಂಬ ಫ್ರೆಂಡ್ ಆದರು. ಹಿರಣ್ಣಯ್ಯ ಅವರು ನನ್ನನ್ನು ಮನೆ ಕರೆಸ್ಕೊಂಡು ತುಂಬ ಒಂದು 2 ಗಂಟೆ ಕೂರಿಸಿ ಮಾತಾಡಿ ಮಂಗಳೂರಿಗಳ ಬಗ್ಗೆ ಅದ್ಭುತ ಪ್ರೀತಿ ಅವ್ರಿಗೆ. ಮಂಗಳೂರು ಜನರನ್ನ ದೇವರಾಣ ಅದೆಲ್ಲ ನನ್ನ ಸೌಭಾಗ್ಯ ಸರ್. ಅದೆಲ್ಲ ಅವರು ಕೂರಿಸಿ ಊಟ ತಿಂಡಿ ಕೊಟ್ಟು ಮಗ ಅಂತ ಅವ್ರು ನನ್ನನ್ನು ಮನೆ ಕರೆಸ್ಬಿಟ್ಟು ಒಂದಷ್ಟು ಕಷ್ಟದ ಕಾಲಘಟ್ಟದಲ್ಲೂ ಕೂಡ ಹೌದು ಎಲ್ಲ ನೋವನ್ನು ಒಳಗಿಟ್ಕೊಂಡು ಅಷ್ಟು ಜನರನ್ನ ನಗಿಸಿದಂತಹ ಮಹಾನ್ ಚೇತನ ಅದು. ಅದೆಲ್ಲ ಅಷ್ಟೇ ಕಂಟೆಂಟ್ ಇವತ್ತು ನಿಮ್ಮಲ್ಲಿದೆ ಅಥವಾ ನನ್ನಲ್ಲಿದೆ ಅಂತಂದ್ರು ಆ ಥರ ಓಪನ್ ಆಗಿ ಬ್ರೇವ್ ಆಗಿ ಒಬ್ಬ CM-ನ ಅಥವಾ ಒಬ್ಬ ಮಿನಿಸ್ಟರ್ನ ಕೂರಿಸ್ಕೊಂಡು ಅಂತೆಲ್ಲ ಆಗೋದಿಲ್ಲ ಸರ್. ನಮಗೆ ಆ ಕಂಟೆಂಟ್ ಇದ್ರೂ ಸಾಧ್ಯ ಇಲ್ಲ. ಈಗ ಅದು ಅವ್ರಿಗೆ ಮಾತ್ರ ಸಾಧ್ಯ. ಅದು ಅವ್ರ ಜೊತೆನೆ ಮುಗಿದೋಯ್ತದು. ಅವ್ರ ಮಗ ಬಂದು ನೋಡು ಕನ್ನಡನ ತುಂಬ ಈಸಿ ಬೆಂಗಳೂರು ಕನ್ನಡ ಮಾತಾಡೋದು. ಕೊನೆ ಅಕ್ಷರ ಇದೆಯಲ್ಲ ಅದನ್ನು ನಿಮ್ಮದು ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದೆ. ಆ ಮಾಡುತ್ತಿದ್ದೇವೆ ಡೂ ಬೇಡ ಮಾಡು ಅದು ಅರ್ಧ ಮಾತ್ರ ಮಾತಾಡು ಅಂತ. ಅದು ಪ್ರಾಕ್ಟೀಸ್ ಮಾಡಿ ಇವತ್ತೇನೋ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಒಂದಷ್ಟು ಪರ್ಸೆಂಟೇಜಿಗೂ ಬರ್ತಾ ಇದ್ದೀನಿ ನಾನು. ನಮ್ದು ಆಕ್ಸೆಂಟ್ ಬರುತ್ತೆ. ಆದರೂ ಆಮೇಲೆ ಏನಾಯ್ತು? ಆಮೇಲೆ ಆ ಸೀರಿಯಲ್ ಸುಮಾರು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಿ? ಈಗ 10 ವರ್ಷದಿಂದ ಇದ್ದೀನಿ ಸರ್. ನಡೀತಾ ಇದೆ. ಇನ್ನೊಂದು ಬಲೆ ಬಸವ ಅಂತ ಅದು ಜಿ ಕನ್ನಡಕ್ಕೆ. ಅದು 65 ಎಪಿಸೋಡ್ಸ್. ಅದು ಫೈನಲ್ ಕಟ್ ಪ್ರೊಡಕ್ಷನ್ CK ಚಂದ್ರ ಅವ್ರದ್ದು. ಅದು ಹಂಗೆ ಆ 108 ಸುಳ್ಳಲ್ಲಿ ಮಾಡಿದ್ನಲ್ಲ ಅದನ್ನ ಆಮೇಲೆ ಮತ್ತೊಬ್ಬ ಈಗ ಮಜಾ ಟಾಕೀಸಲ್ಲಿ ಕುಳ್ಳಪ್ಪವನ್ ಅಂತ ಇದ್ದಾರಲ್ಲ, ಒದ್ದು ಸರೋಜಾ ಅಂತ ಮಾಡ್ತಾರೆ ನೋಡಿ, ಅವರು ಒಂದಷ್ಟು ಎಪಿಸೋಡ್ ಡೈರೆಕ್ಟ್ ಮಾಡಿದ್ರು. ಅವರು ಬಲೆ ಬಸವನ ಅವರು ಡೈರೆಕ್ಟ್ ಮಾಡಿದ್ದು. ಅಲ್ಲಿಂದ ನನ್ನನ್ನು ಇಲ್ಲಿ ಕರೆಸ್ಕೊಂಡ್ರು.
ಸೊ ಅಲ್ಲಿಂದ ಮತ್ತೊಂದಕ್ಕೆ ಇನ್ನೊಬ್ಬ ಅದು ಒಬ್ಬ ಎಡಿಟ್ ಮಾಡಿದ ಡೈರೆಕ್ಟ್ರು, ಒಬ್ಬ ಅಸೋಸಿಯೇಟು. ಈಗ ಗೀತಾ ಸೀರಿಯಲ್ ಮಾಡಿದ್ದು ನಾನು ಇದಕ್ಕಿಂತ ಮುಂಚಿನ ಮಂಗಳೂರು ಹುಡುಗಿ ಮಾಡ್ತಿದ್ದೆ, ಆ ಅಸೋಸಿಯೇಟ್ ಮುಖಾಂತರ ಸಿಕ್ತು ನನಗೆ. ಹಿಂಗಿಂಗೆ ಒಬ್ಬ ಆರ್ಟಿಸ್ಟ್ ಇದ್ದಾರೆ ಮಂಗಳೂರಲ್ಲಿ ಅಂತ. ನಾನು ಡೈರೆಕ್ಟಾಗಿ ನನ್ನನ್ನು ಇಲ್ಲಿಗೆ ನಮ್ಮ ರಾಮೋಜಿರಾವ್ ಫಿಲ್ಮ್ ಸಿಟಿ ಕರೆಸ್ಕೊಂಡ್ರು. ಅಷ್ಟು ಕ್ಯಾರೆಕ್ಟರ್ಗಳು ಆಡಿಷನ್ ಮುಖಾಂತರ ಬಂದಿದ್ದು. ಬಟ್ ನನ್ನನ್ನು ಅದು ಯಾವ ಧೈರ್ಯದ ನಾನು ಒಂದು ಕೇಳ್ತೀನಿ ಶುಭ, ಬಹಳಷ್ಟು ಜನರಿಗೆ, ಯಾಕಂದ್ರೆ ಈಗ ನೋಡಿ ನೀವು ಇದರಲ್ಲಿ ಪಳಗಿದ್ದೀರಿ, ಬಹಳಷ್ಟು ಕಲಾವಿದರಿಗೆ ಒಂದಿರುತ್ತೆ ಒಂದು ಹಿಂಜರಿಕೆ, ಆಡಿಷನ್ ಯಾಕೆ ಕೊಡಬೇಕು, ನಾನು ಎಷ್ಟು ವರ್ಷ ರಂಗಭೂಮಿಯಲ್ಲಿ ಇಲ್ವಾ. ಬಹುಶಃ ಇನ್ನೂ ನಮ್ಮ ಕಲಾವಿದರು ತಿಳ್ಕೊಳ್ಬೇಕು ಏನಂದ್ರೆ ಆಡಿಷನ್ ಮಾಡೋದು ನಮ್ಮಲ್ಲಿರುವ ಪ್ರತಿಭೆಯನ್ನು ನೋಡ್ಲಿಕ್ಕೆ ಅಂತ ಒಂದು ಇಟ್ಕೊಂಡ್ರೆ, ಇನ್ನೊಂದು ನಿರ್ದೇಶಕನಿಗೆ ಒಂದು ಕಲ್ಪನೆ ಇರ್ತದೆ. ಖಂಡಿತವಾಗ್ಲು ಆ ಕಲ್ಪನೆಗೆ ಬೇಕಾಗಿ ಆಡಿಷನ್ ಅನ್ನು ಮಾಡುವಂಥದ್ದು. ನಿಮ್ಮ ಇದರಲ್ಲಿ ಇರುವಂತಹ ತಾಕತ್ತು, ಟ್ಯಾಲೆಂಟ್ ಎಲ್ಲವೂ ಕೂಡ ಮೊದಲೇ ಗೊತ್ತಾಗಿರ್ತದೆ. ಯಾಕಂದ್ರೆ ಒಂದಲ್ಲದ ಒಂದು ವೇಳೆ ಅವ್ ನೋಡಿರ್ತಾನೆ. ಯಾಕಂದ್ರೆ ನಾವು ವಿಡಿಯೋ ಕಳಿಸಿರ್ತೀವಿ, ನಾವು ಅವನಿಗೆ ಫೋಟೋ ಕಳಿಸಿರ್ತೀವಿ, ನಮ್ಮ ಯಾವ್ಯಾವ ಫಿಲ್ಮ್ ಅಲ್ಲಿ ಮಾಡಿದೀವಿ ಅಂತ ಕಳಿಸಿರ್ತೀವಿ, ಅಥವಾ ಯಾವುದೋ ಒಂದು ಕಳಿಸಿರ್ತೀವಿ. ಬಟ್ ಅವನ ಕಲ್ಪನೆಯ ಪಾತ್ರ ಏನಿದೆ ಅದಕ್ಕೆ ಇವ ಸೂಟ್ ಆಗ್ತಾನೆ ಇಲ್ವಾ ಅನ್ನೋದಕ್ಕೆ ಕಷ್ಟ. ಒಂದು ಅದು ಆಡಿಷನ್ ಕೊಡೋನ್ಗೂ ಗೊತ್ತಿರಬೇಕು, ಆಮೇಲೆ ಆಡಿಷನ್ ಮಾಡೋನ್ಗೂ ಗೊತ್ತಿರ್ಬೇಕು. ಏನು ಅಂತಂದ್ರೆ ಇವಾಗ ಇಲ್ಲೇನ್ ಮಾಡ್ತಿದ್ದಾನೆ ಕ್ಯಾಮ್ರಾ ಮುಂದೆ, ಇವನಿಷ್ಟೇ ಅಲ್ಲ ಇದೆ ಅನ್ನೋದು ಅವನಿಗೂ ಗೊತ್ತಿರಬೇಕು. ಅವನ ಯಾಕಂದ್ರೆ ಇವತ್ತಿಗೂ ಸಹ ಈಗ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ನೀವು ಬದುಕುದೋರೆಂಡ ನಾಟಕ ಹೇಳಿದ್ರೆ, ಆಫ್ಟರ್ 250 ಶೋಸ್ ಆದ ನಂತರ ಎಲ್ಲಾ ಡೈಲಾಗ್ಗಳು ಯಾವಾಗ ಹೋಗ್ಬೇಕು, ಯಾವಾಗ ಬರಬೇಕು, ಎಕ್ಸಿಟ್ ಎಂಟ್ರಿ ಎಲ್ಲ ಪರ್ಫೆಕ್ಟು ನಂಗೆ ಗೊತ್ತಿದೆ ಅನ್ನೋವಾಗ್ಲೂ ಸರ್ ಆ ಡ್ರಾಮಾಕ್ಕೆ ಹೊಸ ಒಂದು ಶೋ ಮಾಡಬೇಕು ಅಂತಂದ್ರೆ ಒಂದು ಮುಲ್ಕ ಅಂತೇನೋ ಒಂದು ಭಯ ಆಗುತ್ತೆ. ಭಯ ಇರಲೇಬೇಕು. ಹೌದು, ಭಯ ಇದ್ರೆ ಮಾತ್ರ ಕಲಾವಿದ ಬೆಳೀಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಭಯ ಇಲ್ಲ ಅಂತ ಅಂದ್ರೆ ಅವ ಬೆಳವಣಿಗೆಯನ್ನ ಅಲ್ಲಿಗೆ ಏನು ಸ್ಲ್ಯಾಪ್ ಹಾಕೊಂಡ್ಬಿಟ್ಟಿದ್ದಾನೆ. ನಾನು ಕಾಂಕ್ರೀಟ್ ಅಲ್ಲಿ ಭಯ ಮತ್ತೆ ನಮ್ಮ ಕಂಟ್ರೋಲ್ ಇರಬೇಕು, ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಇನ್ನೊಂದೇನಂದ್ರೆ ಬಹುಶಃ ಅದೃಷ್ಟ ಹೇಗಿರ್ಬೇಕು ಅಂದ್ರೆ ನಮಗೆ ಆ ಒಳ್ಳೊಳ್ಳೆ ಕಲಾವಿದರ ಸಂಸರ್ಗ ಇರುತ್ತಲ್ಲ, ಅದು ನಮ್ಮನ್ನ ಇನ್ನಷ್ಟು ಅವಕಾಶದ ಬಾಗಿಲುಗಳನ್ನ ತೆರೆಯುತ್ತೆ. ಬಹುಶಃ ಶೋಭರಾಜ್ ಎಲ್ಲೋ ಮಾಡಿದಂತಹ ಕನಸುಗಳು, ಎಲ್ಲೋ ಇಟ್ಕೊಂಡಂತಹ ದೇವರ ಭಕ್ತಿಗಳು ಕಾಣದ ರೂಪದಲ್ಲಿ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಯಾವುದೇ ವ್ಯಕ್ತಿಗಳಾಗಿಯೋ ಅವಕಾಶಗಳಾಗಿಯೋ ಒಂದಷ್ಟು ಮಾಡಿ 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 ಏಸದ ಬಳಿಕ ಶೋಭರಾಜ್ ಪೆಪ್ಪೆರೆ ಅದ್ಭುತವಾದಂತಹ ಬಹು ಜನರ ನಿರೀಕ್ಷೆಯ ಏನ್ ಹೇಳ್ತಾರೆ ಪೀಕ್ ಅಂತೀವಿ ನಾವು, ನಿರೀಕ್ಷೆ ಪೀಕ್ ಉತ್ತುಂಗದಲ್ಲಿ ಮತ್ತು ಈಗಾಗಲೇ ಜನಜನಿತವಾಗಿರುವಂಥದ್ದು ಮತ್ತು ಎಲ್ಲರ ಬಾಯಲ್ಲೂ ಹಾಡುಗಳು ಗುನುಗಲ್ಪಟ್ಟಂಥದ್ದು. ಹೌದು, ಈ ಒಂದು ಸಿನಿಮಾ ನಾನು ಅದರ ಬಗ್ಗೆ ಈಗ ಮಾತಾಡ್ತೀನಿ. ಸರ್, ಅದರ ಬಗ್ಗೆ ಒಟ್ಟು ನನಗೆ ಒಂದು ರೌಂಡ್ ಅಪ್ ಹೇಳಿ ಸರ್. ಮೊದಲನೇದಾಗಿ ಪೆಪ್ಪೆರೆ ಸಿನಿಮಾನ ನಾವು ಬೇರೆ ಥರ ರಿಲೀಸ್ ಮಾಡ್ತಿದ್ದೀವಿ ಈಗ, ಅಂದರೆ OTT ಮುಖಾಂತರ. ಅಂತ ಎಷ್ಟೋ ಜನರಿಗೆ OTT ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸರ್. ಪ್ಲಾಟ್ಫಾರ್ಮ್ ಏನಿಲ್ಲ, ಸಿಂಪಲ್ ಸರ್, ಓವರ್ ದ ಟಾಪ್ ಅಂತ ಏನೋ ಅದಕ್ಕೆ ಫುಲ್ ಫಾರ್ಮ್ ಇದೆ, ನಂಗೆ ಗೊತ್ತಿಲ್ಲ. ಮನೇಲೇ ಕೂತು ಮೊಬೈಲ್ ಮುಖಾಂತರನೋ ನಿಮ್ಮ TV ಮುಖಾಂತರನೋ ಸಿನಿಮಾ ನೋಡೋದು. ಇದು ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ಎಷ್ಟೋ ಜನ ಹೇಳ್ತಾರೆ ಥಿಯೇಟ್ರಲ್ಲಿ ಬಿಡ್ಬೋದಲ್ಲ, ಇವತ್ತು ನಾಳೆ ಗೌರ್ಮೆಂಟ್ ಮಾತಾಡ್ತಿದೆ. ನಾನು ಸಿಂಪಲಾಗಿ ಕೇಳೋದು ಸರ್, ಗೌರ್ಮೆಂಟು ಒಂದು ವೇಳೆ ಪರ್ಮಿಷನ್ ಕೊಡ್ತು ಅಂತ ಅಂದ್ಕೊಳ್ಳಿ, 100ಕ್ಕೆ 100 ಜನರನ್ನು ಬರೋಕ್ಕೆ ಬಿಡ್ಬೋದಾ, ಪರ್ಮಿಷನ್ ಕೊಡ್ಬೋದಾ? ಐ ಡೌಟ್. ಯಾಕಂದರೆ ಕೊರೋನಾಕ್ಕೆ AC ಆಗಲ್ಲ ಅನ್ನೋದು, ಥಿಯೇಟ್ರೆಲ್ಲ AC ಇರಲೇಬೇಕು. ಒಂದು 50% ಬಿಡ್ತು ಅಂತ ಅಂದ್ಕೊಳ್ಳಿ, ಸೀಟ್ ಬಿಟ್ಟು ಸೀಟು ಅಂತ ಅಂದ್ಕೊಳ್ಳಿ, ರೇಟ್ ಜಾಸ್ತಿ ಆಗುತ್ತೆ, ನೀವು ಬರ್ತೀರಾ? ಇಲ್ಲ, ರೇಟ್ ಅಷ್ಟೇ ಅಂತ ಅಂದ್ಕೊಳ್ಳಿ, ಪ್ರೊಡ್ಯೂಸರ್ಗೆ 50% ಹೋಯ್ತು ಸರ್, ಅಥವಾ ಥಿಯೇಟ್ರಿಗೆ 50% ಹೋಯ್ತು. ಪ್ರೊಡ್ಯೂಸರ್ಗೆ ಹೋದ 50% ಮತ್ತೆ 50% ಅವು ಇದು ಕೊಡ್ಬೇಕಲ್ಲ. ಅದು ಬಿಡಿ, ಆ ಪರ್ಸೆಂಟೇಜ್ ನಾನು ಆ ವಿಷಯ ನಾನು ಹೇಳೋದೇ ಇಲ್ಲ ಬಿಡಿ, ಅದು ಹೇಳಿ ಪ್ರಯೋಜನ ಇಲ್ಲ, ಬಿಟ್ಟಾಕಿ ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ, ಓಕೆ ಯಾವುದು ಸಮಸ್ಯೆ ಇಲ್ಲ, 100% ಜನನೂ ಬರ್ಬೋದು, ರೇಟು ಅಷ್ಟೇ ಅಂತ ಅಂದ್ಕೊಳ್ಳಿ ಸರ್. ನಾನು ಸಿಂಪಲಾಗಿ ಕೇಳ್ತೀನಿ, ನೀವು ನಿಮ್ಮ ಮಗು ನಿಮ್ಮ ಹೆಂಡ್ತಿನ ಕರ್ಕೊಂಡು ಸಿನಿಮಾಗೆ ಬರ್ತೀರಾ? ಸೀಕ ಬತ್ತಂಡಲ ಮಲ್ಲೆಜ್ಜಿ ಹೆಂಗ್ ಪಿಕ್ಚರ್ ತೂವೋಡೆ ಅಂತ ನೀವು ಬರ್ತೀರಾ? ಸಾಧ್ಯನೇ ಇಲ್ಲ. ಆ ಮೆಂಟಾಲಿಟಿ ನಮ್ಗೆ ಬಂದು ಇಲ್ಲ, ಕೇಳುವಾಗ ಹೇಳ್ಬೋದು ಅಷ್ಟೇ. ಅಲ್ಲ ಅಷ್ಟೇ ಸರ್, ಆಸ್ ಎ ಡೈರೆಕ್ಟರ್ ಆಗಿ ಆಸ್ ಎ ಒಬ್ಬ ಇಂಡಸ್ಟ್ರಿಯಲ್ಲಿ ನಾನು ಹೀರೋನಾಗಿ ನಾನೇ ಹೋಗೋದಿಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ಖಂಡಿತ ಬರೋದೇ ಇಲ್ಲ, ಅದೊಂದು ಕತೆ. ಅವರು ಬರ್ತಾರೆ ಅಂತ ಅಂದ್ಕೊಳ್ಳಿ, ಎಲ್ಲ ನಾವು ಆಗೋದಿಲ್ಲ ಅಂದ್ಕೊಳ್ಳೋದನ್ನೆಲ್ಲ ಆಗುತ್ತೆ ಅಂತ ಅಂದ್ಕೊಳ್ಳೋಣ, ಎಲ್ಲ ಅವರು ಬರ್ತಾರೆ. ಜನ ಏನು ಟಿಪ್ಪರಲ್ಲಿ ಬಂದಂಗೆ ಬಂದ್ರು ಗುರು ಅನ್ನೋ ಥರ ಇರಲಿ. ಈಗ ಈ 6 ತಿಂಗಳುಗಳಿಂದ ಇಂಡಿಯಾದಲ್ಲಿ ಎಷ್ಟು ಭಾಷೆಯ ಎಷ್ಟು ಸಿನಿಮಾಗಳು ತುದಿಗಾಲಲ್ಲಿ ನಿಂತಿದೆ, ನಾನು ಮುಂದು ಅಂತ. ಅದರಡೆಯಲ್ಲಿ ಇಂಗ್ಲೀಷು. ಇವರ ನಡುವೆ ನಮಗೆ ಕಾಂಪೀಟ್ ಮಾಡೋಕ್ಕಾಗತ್ತಾ? ನಮ್ಮ ಒಂದು ತುಳು ಸಿನಿಮಾನ, ಒಂದು ತುಳು ಭಾಷೆನ ಇಟ್ಕೊಂಡು ಕಾಂಪೀಟ್ ಮಾಡೋಕ್ಕಾಗತ್ತಾ? ಅಲ್ಲ, ನಮ್ಗಿರೋದು 19 ಥಿಯೇಟರ್. 14 ಸರ್, ಎಲ್ಲಿದೆ 19? ಅದು ಹೋಯ್ತಾ 14.
ಸರ್ ನಮಗಿನ್ನ ನಮ್ಮ ಹಿರಿಯರು ಇದಾರಲ್ಲ ಅವ್ರಿಗೆ ಟೇಸ್ಟ್ ಭಾರಿ ಇತ್ತು. ಒಂದೊಂದು ಊರಲ್ಲಿ ಎಷ್ಟೆಷ್ಟು ಥಿಯೇಟರ್ಗಳಿತ್ತು ಗೊತ್ತಾ. ಇವಾಗೆಲ್ಲ ಅದನ್ನ ನಾವು ಇದನ್ನ ತೆಗೆದಾಕಿ ಎಲ್ಲ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀವಿ. ಇನ್ನೊಂದೇನಂದ್ರೆ ನಮ್ಮ ಬಗ್ಗೆ ನಾವೇ ಸಸಾರ ಮಾಡೋದು ಜಾಸ್ತಿ. ಅಷ್ಟೇ ಆಗಿದೆ. ಈಗ ಸರ್, ಯಾರು ಇದಕ್ಕೆ ಪ್ರೊಡ್ಯೂಸರ್? ಯಾರು? ನಿಶಾನ್ ವರುಣ್ ಅಂತ, ನನ್ನ 16 ವರ್ಷದ ಗೆಳೆಯ ನಿಶಾನ್, ಅವರ ಬಾಲ್ಯ ಸ್ನೇಹಿತ ವರುಣ್. ಅವರು ಸೇರಿಕೊಂಡು, ಅವರು ಆ್ಯಕ್ಚುಲಿ ಈ ಕತೆ ಹೇಳಿದ್ದೆ, ಒಂದು ಪ್ರೊಡ್ಯೂಸರ್ ಇದ್ರೆ ಹೇಳಿ ಅಂತ. ಅವ್ರಿಗೆ ಇಷ್ಟ ಆಗಿತ್ತು, ನಾವೇನೋ ಮಾಡ್ತೀವಿ ಅಂತ. ಅವರು ಒಂದಷ್ಟು ಜನರನ್ನು ಸೇರಿಸ್ಕೊಂಡು, ಒಂದು ಪುಟ್ಟದಾಗಿ ಬಜೆಟ್ ಎಲ್ಲ ಸೇರಿಸ್ಕೊಂಡು ಈ ಸಿನಿಮಾ ಮಾಡಿರುವಂಥದ್ದು. ಅಂದರೆ ಜನರಿಗೆ ಸಖತ್ ಟ್ರೀಟ್ ಇರಬೇಕು. ಈಗ ನನ್ನದೊಂದು ಕಾನ್ಸೆಪ್ಟ್ ಇದೆ ಸರ್, ಇಲ್ಲಿ ತುಳು ಸಿನಿಮಾ ಅಂತಂದರೆ ಎಂಕ್ಲೆ ಕಾಮಿಡಿ ಓಡು, ನಮಗೆ ಕಾಮಿಡಿ ಬೇಕು ಗುರು, ಅದೊಂದು ಅಜೆಂಡಾ ಇದೆ ಇಲ್ಲಿ. ಅದನ್ನು ಮುರಿಬಾರ್ದು. ಅದನ್ನು ಮುರಿಬೇಕು ಅಂತಂದರೆ ನನ್ನದೇ ದುಡ್ಡು ಹಾಕಬೇಕು, ಯಾರ್ದೋ ದುಡ್ಡಲ್ಲಿ ನಾನು ಮುರಿಯೋ ಪ್ರಯತ್ನ ಮಾಡಬಾರ್ದು. ಒಂದು, ಈಗ ಈ ಚಂದಮಾಮನ ತೋರಿಸಿ ಮಗುವಿಗೆ ಊಟ ತಿನ್ನಿಸೋದಿದೆಯಲ್ಲ, ಇದು ಶತಶತಮಾನಗಳ ಹಿಂದಿನಿಂದ ಬಂದಿರುವಂಥದ್ದು. ಮತ್ತು ಇನ್ನು 1000 ವರ್ಷಗಳಿಂದ ಚಂದಮಾಮ ಇರೋ ತನಕ ಇರುವಂಥದ್ದು. ಆದರೆ ಈ ಚಂದಮಾಮನ ತೋರಿಸಿ ಮಗುಗೆ ತಿನ್ನಿಸೋ ಫುಡ್ ಇದೆಯಲ್ಲ, ಬದಲಾವಣೆ. ಇವತ್ತಿಗೆ ಬಿರಿಯಾನಿ ಆಗಿರ್ಬೋದು, ಅವತ್ತು ಗಂಜಿ ಆಗಿರ್ಬೋದು, ಬೇರೆಯವರು ಒಂದು ರಾಗಿ ಕೊಡ್ತಿರ್ಬೋದು, ಇನ್ನೊಬ್ಬ ಜೋಳ ಕೊಡ್ತಿರ್ಬೋದು ಅಲ್ವಾ, ನಾಳೆ ಇನ್ನೇನೋ ಒಂದು ಫ್ರೈಡ್ ರೈಸ್ ಕೊಡ್ತಿರ್ಬೋದು. ಆದರೆ ಆ ಕಾನ್ಸೆಪ್ಟು ನಾನು ಅದೇ, ಆ ಕಾಮಿಡಿ ಇಲ್ಲೇನು ಬೇಕೋ ಅದೇ ಮುಖಾಂತರ ಕೊಡ್ತೀನಿ. ಏನೋ ಒಂದಿದೆ ಅದನ್ನು ಈ ಮುಖಾಂತರ ಕೊಡಬೇಕು ಅನ್ನೋದು ನಂಗೊಂದು ಆಸೆ. ಈಗ ಫಾರ್ ಎಕ್ಸಾಂಪಲ್ ಅತಳ ವಿತಳ ಶೂರ ಅಂತ ಒಂದು ಸಾಂಗ್ ಬಿಟ್ವಿ ಸರ್, ಬಿಟ್ಟ 7 ದಿನದಲ್ಲಿ 10 ಲಕ್ಷ ವ್ಯೂಸ್ ಆಯಿತು. ಮೀಡಿಯಾದಲ್ಲೆಲ್ಲ ಬಂತು, ಅಂದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲೆಲ್ಲ ಪ್ರಪ್ರಥಮವಾಗಿ ಇಷ್ಟು ವ್ಯೂಸ್ ಬಂದಿರೋದು ಒಂದು ಸಾಂಗ್ಗೆ ಅಂತೆಲ್ಲ ಬಂತು. ಖುಷಿ. ಇವತ್ತಿಗೊಂದು 40 ಲಕ್ಷ ಜನ ನೋಡಿದ್ದಾರೆ ಸರ್. ಓಕೆನಾ. ಮೊನ್ನೆ ಒಂದು ಸಾಂಗ್ ಬಿಟ್ವಿ, ವೈಯಕ್ತಿಕವಾಗಿ ನಂಗೆ ತುಂಬ ಇಷ್ಟ ಸರ್, ಆ ಲಿರಿಕ್ಸ್ಗಳು ತುಂಬ ಇಷ್ಟ. ಬದುಕೇ ಒಂಜಿ ಹುಡುಗಿರ ದೇವೇರ್ನ ಬಂಗಾರದ ಬಿಲೆಗೈಕುಂಡಣ್ಣ ಬರ್ಸ ಬನ್ನಗ ನಾಡು ಐತ ನಡುಟು ಕಾಮನ ಬಿಲ್ಲಿ ತೂವಡು ಮೆನ್ಕುನ ಬೊಳ್ಳಿಲೆ ಪೊರ್ಲು ಕಬಿ ಅಡುಗೆತೇ ಇರ್ಲಿ. ಏನು ಚೆನ್ನಾಗಿದೆ. ಒರಿಯಾ ಗೋರಿ ಕೊರಿಯಡ ಮೂಲು ಪೊಗೆಲಿ ಬದುಕುಗವೇ ಕತ್ತಲೆ ಕರಿದು ಪಗೆಲಿ ನಾಲೈ ಕುದ್ಯ ಆಂಡನೆ ಎಡ್ಡೆ ಕೊರ್ನಗ ಕೈಯೇರಾಲ 4 ಜನಕ್ಕೆ ಬೋಡಾಪಿನ ನರಮಾನಿ ಈ ಆಲ. ಇದು ತತ್ವಪದ ಸರ್. ಇದು ಶಶಿರಾಜ್ ಕೌರ್ ಬರ್ತಿದ್ದು. ಇದು ತತ್ವಪದ. ಇದೊಂಥರ ಬಹುಶಃ ಇದು ಸಾರ್ವಕಾಲಿಕ ಉಳಿತದೆ. ನಾನು ಅದರ ಆಡಿಯನ್ಸ್ ಸರ್, ನನಗೆ ಅದು ರೀಚ್ ಆಗಬೇಕು. ನಾನು ಹೇಳ್ತಿರೋದು ಇಲ್ಲಿ 95% ಜನ ಅತಳ ವಿತಳ ಶೂರ ಇಷ್ಟಪಡೋರು, ಈ 5% ಜನ ಸರ್ ಇಂಥ ಕಂಟೆಂಟ್ನ ಇಷ್ಟಪಡೋರು ಇದ್ದಾರೆ. 5% ಜನ ಇದ್ದಾರೆ. ಅದು ಒಂದು ಸತ್ಯ ಹೇಳ್ತೇನೆ ಸರ್, ಹಂಗಂತ ಈ 5% ಜನರನ್ನ ನಂಬಿಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಆಗಲ್ಲ. ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ಖಂಡಿತ. ಬಟ್ ಈ 5% ಜನರನ್ನು ತೃಪ್ತಿಪಡಿಸಬೇಕು, ಇದು ನನ್ನ ಉದ್ದೇಶ. ಈ 5% ಹೇಳ್ತೀರಿ ನೀವು, ಫಿಲ್ಮಲ್ಲಿ ನೀವು ನೋಡಿದ್ರೆ ಇಂಥ ಹಾಡುಗಳು ಸಾರ್ವಕಾಲಿಕವಾಗಿ ಹೌದು ಉಳಿಲೇಬೇಕು. ಯಾಕಂದ್ರೆ ಈ ನಮ್ಮ ಗಮ್ಮತ್ತಿನ ಸಾಂಗ್ಗಳು ಏನಂದ್ರೆ ಅದೊಂದು ಇದು ಬೌಂಡ್ರಿ ಒಳಗಿರುತ್ತೆ, ಅದೊಂದು ಆ ಟೈಮ್ ಒಳಗೆ ಮುಗಿದೋಗುತ್ತೆ. ಹೌದು. ಈ ಮೆಲೋಡಿ ಮತ್ತೆ ಈ ತತ್ವಪದ ಅಂತ ಏನ್ ಹೇಳ್ತೀವಿ, ಅದು ಯಾವ ಕಾಲಕ್ಕೂ ಉಳಿತದೆ. ಹೌದು, ಸಾರ್ವಕಾಲಿಕ. ಅದು ಸಾರ್ವಕಾಲಿಕ. ಇವತ್ತಿಗೆ ನಾವು ಹಳೆಯ ಕನ್ನಡ ಚಿತ್ರಗೀತೆಗಳು ಇವತ್ತಿಗೂ ಬದುಕಿವೆ ಅಂದ್ರೆ ಕಾರಣನೇ ಅದರ ಆ ಏನು ಲಿರಿಕ್ಸ್ ಇರ್ಬೋದು ಅಥವಾ ಅದರ ಕೆಲವೆಲ್ಲ ವಿಚಾರಗಳಿರ್ಬೋದು. ಎಷ್ಟೋ ಜನ ಬದುಕಿಗೆ ಉದಾಹರಣೆಗಾಗಿ ಆ ಫಿಲ್ಮ್ ಸಾಂಗ್ ಗಳನ್ನ ತಗೊಳ್ತಾರೆ. ಅದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡ್ತಿದ್ವಿ. ಯಾಕಂದ್ರೆ ಆ ಸಾಂಗ್ ಇಲ್ಲೇ ಉಳಿದ್ರೆ ಅಥವಾ ಸತ್ರೆ ಅದ್ ನನ್ನ ತಪ್ಪು, ಸಾಂಗ್ ತಪ್ಪಲ್ಲ. ಅದು ಅದನ್ನ ರೀಚ್ ಮಾಡೋಕ್ಕಾಗ್ಲಿಲ್ಲ, ಅದಕ್ಕೆ ಸತ್ತೋಯ್ತದು ಅಂತ. ಸೊ ಅದು ರೀಚ್ ಆಗ್ಬೇಕು ಸರ್, ಅದಕ್ಕೆ ಸರ್ವ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಶಶಿರಾಜ್ ಕಾವೂರ್ ಹತ್ರ ನಿನ್ನೆ ಮಾತಾಡಿದ್ದು, ನಾವು ಇದಕ್ಕಿಂತ ಮುಂಚೆನೂ ಸೇರಿದ್ವಿ, ಸಾಂಗ್ ಬರ್ದ್ವಿ, ನನ್ನ ಸಿನಿಮಾಕ್ಕೆ ನೀವು ಹಾಡು ಬರೆದ್ರಿ, ಇದು ಬರೆದ್ವಿ, ನಾಳೆ ಇನ್ನೂ ಸೇರ್ಬೋದು ನಾವು. ಬಟ್ ಇಂಥದ್ದು ಹುಟ್ಟುತ್ತಾ ಗೊತ್ತಿಲ್ಲ. ಇವಾಗ ಇದು ಹುಟ್ಟಿದೆ, ಇದನ್ನು ಬೆಳಿಬೇಕು, ನಾವು ಬೆಳೆಸಬೇಕು, ನಮ್ಮ ಕರ್ತವ್ಯ ಇದು. ಏನ್ ಮಾಡ್ಬೋದು ಗುರು, ಇಂಥದ್ದೊಂದು ಐಡಿಯಾ ಇದೆ, ಮಾಡೋಣ ಅಂತ. ಹಂಗೆ ಅವರು ಎಲ್ಲರೂ, ಗುರುದು ಟ್ಯೂನ್ ಆಗಲಿ, ಗುರುಬಾಯರ್ದು, ಶಶಿದು ಲಿರಿಕ್ಸ್ ಆಗಲಿ ಎಲ್ಲ ಹಾಡಿದ್ದು ಸಿನಿಮಾದಲ್ಲ ಸರ್. ಪೆಪ್ಪರಾರ ಪ್ಯಾರನಲ್ಲಿ ತುಳು ಲೆಜೆಂಡ್ರಿ ಆ್ಯಕ್ಟರ್ಗಳು ಅಂತ ಏನಿದಾರೋ, ನನ್ನ ಗುರುಗಳಿಂದ ಕಾಪಿ ಕಾರ್ಡ್ರಿಂದ ಹಿಡಿದು ನವಿಂಡಿ ಪಡಿಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಸಾಯಿ ಕೃಷ್ಣ ಅವರು, ಸತೀಶ್ ಬಂದಲೆ ಅವರು, ದೀಪಕ್ ರೈ ಪಾಣಾಜೆ ಅವರು, JP ತುಮಿನಾಡ್ ಅವರು ಏನಿದ್ದಾರೆ ಇಲ್ಲಿ, ಅವರು ಚೋಟು ಮಿಜಾರ್, ಉಮೇಶ್ ಮಿಜಾರ್ ಅವರು ಎಲ್ಲರೂ ಇದ್ದಾರೆ ಸರ್. ಒಂದು ಗಣನೇ ಇದೆ. ಆಮೇಲೆ ನಂದೊಂದು ಇದೆ ಸರ್, ಈಗ ನಾನೊಬ್ಬ ಆರ್ಟಿಸ್ಟ್ ಆಗಿ ನನ್ನ ಪಾತ್ರಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾನು ಮಾಡಲ್ಲ. ನಿಮ್ಮ ಫ್ರೆಂಡ್ಶಿಪ್ ಆಗಿ ಉಳಿಲಿ, ನನ್ನ ಪಾತ್ರಕ್ಕೆ ನ್ಯಾಯ ಬೇಕು. ಯಾಕಂದ್ರೆ ನನಗೆ ಅನ್ನ ಹಾಕೋನು ನನ್ನ ಒಳಗಿನ ಕಲಾವಿದ, ಅವನಿಗೆ ಬೇಜಾರಾಗಬಾರ್ದು, ನನಗೆ ಬೇಜಾರಾದ್ರೆ ಪರವಾಗಿಲ್ಲ. ಯಾರಿಗೂ ಬೇಕಾಗಿ ಒಪ್ಕೊಂಡು ಬಿಡಗೆ ಬಿದ್ದು ಬಸರಾಗೋ ಸೀನೇ ಇಲ್ಲ. ಓಕೆನಾ. ಇದು ಹಾಗಾಗಿ ನಾನು ಸಿನಿಮಾ ಮಾಡುವಾಗ ಇನ್ನೊಬ್ಬ ಆರ್ಟಿಸ್ಟ್ನ ಕರೆಸ್ತೀನಿ ಅಂತಂದ್ರೆ ಅವನ ಪಾತ್ರಕ್ಕೂ ನ್ಯಾಯ ಸಿಗಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ. ಹೌದು.
ಹಾಗಾಗಿ ಕಾಪಿ ಕಾರ್ಡ್ ಸರ್ ನನ್ನ ತುಂಬ ಸೀಮಿತವಾಗಿದ್ದಾರೆ. ಒಂದು 7-8 ನಿಮಿಷ ಬರ್ಬೋದು ನಮ್ಮ ಸಿನಿಮಾದಲ್ಲಿ. ಒಂದು ಹಾಡು ಹಾಡಿದ್ದಾರೆ, ಅದು ಕನ್ನಡ ಹಾಡು. ಅದನ್ನು ಪ್ರಪ್ರಥಮವಾಗಿ ಒಂದು ತುಳು ಸಿನಿಮಾಗೆ ಕನ್ನಡ ಹಾಡು ಇರೋದು, ಮತ್ತು ಹಾಡನ್ನು ಬರೆದಿರೋದು ಕನ್ನಡದ ವಿಕಟ ಕವಿ ಯೋಗರಾಜ್ ಭಟ್ರು. ಅದನ್ನು ಹಾಡಿರೋದು ಕಾಪಿ ಕಾರ್ಡ್ ಸರ್. ಅದೊಂದು ಟ್ರೀಟ್ ಇದೆ, ಸಖತ್ ಹಾಡೋದು ಚೆನ್ನಾಗಿದೆ. ಸೊ ಸರ್ ಹೇಳ್ತೀನಿ ಸರ್, ಕ್ಯೂರಿಯಾಸಿಟಿ ಇಟ್ಕೊಳ್ಳಿ, ಓಕೆನಾ? ಹಾಗೆ ಈಗ ಆಮೇಲೆ ಇನ್ನೊಂದು ಹಾಡು ನನಗೆ ತುಂಬಾ ಇಷ್ಟ ಆಯ್ತು, ಗುರು ಮೆಲೋಡಿ. ಒಂದು ಹೌದು ಹೌದು, ಶಮೀರ್ ಮುಡಿಪು ಆಯಪ್ಪ, ನಾವು ವಾಯ್ಸೇ ಬಿಡಿ, ಯಾವುದು ಒಂಥರ ಅವನು ಯಾವ ಸಾಂಗ್, ಅಮೃತ ಕುಡ್ದಂಗೆ ಹಾಡ್ತಾನೆ ಅವನು. ಅದು ಇದು ಕಥೆಯೊಂಜಿ ಮೂಕೆದ ಶುರುವಾಂಡು ಕನವಂಜಿ ರಂಗದ ಮೊಡೆದಾಂಡು ಪದ ಪದಲ ಸೇರೊಂದು ಕವಿತೆ. ಸಾರಿ ಸಮಥಿಂಗ್ ಒಳ್ಳೆ ಅಲ್ಲ, ತುಂಬಾ ಅವನು ಅದ್ಭುತ. ನನಗೆ ಇನ್ನೊಂದು ನಿಮ್ಮ ಬಗ್ಗೆ ನನಗೆ ತುಂಬಾ ಖುಷಿಯಾಗಿದೆ. ನಿಮ್ಮ ತಂಡದ ನಿರ್ಮಾಪಕರು, ನಿರ್ದೇಶಕರು ಇಬ್ಬರಿಗೆ ನನಗೆ ಬಹಳಷ್ಟು ಇಷ್ಟ ಆಗಿದೆ ಏನಂದ್ರೆ, ಈಗ ಎಲ್ಲ ಲ್ಯಾಪ್ಟಾಪ್ ಮ್ಯೂಸಿಕ್ಗಳು ನಾಟಕಕ್ಕೆ, ಆವಾಗ ಕೀಬೋರ್ಡ್ಗಳನ್ನೇ ತರ್ತಾ ಇದ್ರು. ಕೀಬೋರ್ಡ್ ಬಾರಿಸ್ಲಿಕ್ಕೆ ಗೊತ್ತಿದ್ದವನೇ ಸಂಗೀತ ನಿರ್ದೇಶಕ ಆಗ್ತಿದ್ರು. ಅಂತ ಗುರು ಬಾಯಾರು ತುಳು ರಂಗಭೂಮಿಯಲ್ಲಿ ಮ್ಯಾನ್ಯುವಲ್ ಪ್ಲೇ ಅಲ್ಲಿ ಗುರು ದಿ ಬೆಸ್ಟ್. ನಾನು ಅದ್ರ ಮಟ್ಟಿಗೆ ಮಾತಾಡ್ಲಿಕ್ಕೆ, ಯಾಕಂದ್ರೆ ಪೌರಾಣಿಕ ಸಾಮಾಜಿಕ ನಾಟಕ ಮಾತ್ರ ಅಲ್ಲ ಶೋಭಿ, ಪೌರಾಣಿಕಕ್ಕೆ ನುಡಿಸೋದು ಬಹಳ ಕಷ್ಟ. ಖಂಡಿತವಾಗ್ಲು ಅದರಲ್ಲಿ ಎತ್ತಿದ ಕೈ ಗುರು 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 ನಿಜವಾಗ್ಲು. ಅವನನ್ನ ಕರೆಸಿ ನೀವೊಂದು ಇಷ್ಟು ಕೆಲಸ ಮಾಡಿಸಿದ್ರಿ. ಬಹುಶಃ ಗುರುವಿಗೆ ಏನಾಯ್ತು ಅಂದ್ರೆ, ಒಳಗಿದ್ದ ಟ್ಯಾಲೆಂಟ್ ಅನ್ನ ನೀವು ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ. ಖಂಡಿತ, ಇದು ಮಾತ್ರ ಅದ್ಭುತ. ಒಳ್ಳೊಳ್ಳೆ ಸಾಂಗ್ಗಳನ್ನ ಬಹುಶಃ ಚಲನಚಿತ್ರದ ಒಂದು ಸಕ್ಸಸ್ ನಲ್ಲಿ ಹಾಡುಗಳದ್ದೊಂದು ಪಾರ್ಟ್ ಇರುತ್ತೆ ನೋಡಿ ಸರ್. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ 4 ಹಾಡುಗಳಿದ್ರೆ ಒಂದೇ ದಿನ ಆಡಿಯೋ ರಿಲೀಸ್ ಅಂತ ಮಾಡಿಬಿಡೋದು ಒಂದು ಪದ್ಧತಿ ಇದೆ. ಇಲ್ಲಿ ಏನಾಗುತ್ತೆ, ಈ 4 ಹಾಡು, ಈಗ ಅದೊಂದು ನಮ್ಮ ಕೋಳಿ ಅಂಕದಲ್ಲಿ ಒಂದು ಇದೆ, ಒಂದು ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಅಂದ್ರೆ ಒಂದು 16 ಕೋಳಿಗಳನ್ನ ಎಲ್ಲ ಇದು ಬಾಲ್ ಕಟ್ಟಿ ಬಿಟ್ಬಿಡುದು. ಅದ್ರಲ್ಲಿ ಒಳ್ಳೆ ಕೋಳಿಗಳು ಸಾಯುತ್ತೆ, ಯಾವುದೋ ಒಂದು ಇರುತ್ತಲ್ಲ ಅದೊಂದೇ ಆಮೇಲೆ ಗೆಲ್ಲೋದು. ಈ 4 ಸಾಂಗ್, ಇದು ನನಗೆ ಈ 4 ಸಾಂಗ್ಗೆ ಅದು ತನ್ನದೇ ಆದಂತ ಸ್ಪೇಸ್ ಕೇಳ್ತಾ ಇದೆ, ಅದನ್ನ ನಾನು ಕೊಡಬೇಕು. ಅದಕ್ಕೆ ನಾನು ಒಂದೇ ಸಾರಿ ಬಿಡ್ಲಿಲ್ಲ. ಅತಳ ವಿತಳ ಶೂರ ಆಗ್ಲಿ, ಆಮೇಲೆ ನೀವು ಹೇಳ್ದಂಗೆ ಡ್ಯೂಯೆಟ್ ಸಾಂಗ್ ಆಗ್ಲಿ, ಇವಾಗ ಕಲಾವತಿ ದಯಾನಂದ್ ಅವರು ಹಾಡಿದ ಈಗ ನಾನು ತತ್ವಪದ ಅಂತ ಏನು ಹೇಳಿದೆ ಅದಾಗ್ಲಿ, ನೆಕ್ಸ್ಟ್ ಕಾಪಿ ಕಾರ್ಡ್ ಸರ್ ಹಾಡಿರುವಂತ ಸಾಂಗ್ ರಿಲೀಸ್ ಮಾಡೋದಾಗ್ಲಿ. ಹೇಗೆ ಈಗ ಡಿಸೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ಹೇಗೆ ನಿಮ್ಗೆ ಹವಾ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ನಾವು ಇಷ್ಟೇ ಕೇಳೋದು ಸರ್, ಪ್ರಪಂಚದಲ್ಲಿ 2.5 ಕೋಟಿ ಜನ ತುಳುವರಿದ್ದಾರೆ ಸರ್. ಇದರಲ್ಲಿ 2 ಕೋಟಿ ಜನ ಬಿಟ್ಬಿಡೋಣ, ಮಕ್ಕಳಾಗಿರ್ಬೋದು, ಏಜ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ತುಂಬ ಬೇಸಿಕ್ ಮೊಬೈಲ್ ಆಗಿರ್ಬೋದು, ಅಥವಾ ಸಿನಿಮಾದ ಬಗ್ಗೆ ಸಂಬಂಧನೇ ಇರ್ದಿರೋರಾಗಿರ್ಬೋದು. ಈ ಥರ 2 ಕೋಟಿ ಜನ ಬಿಟ್ಬಿಡೋಣ ಸರ್. ಇನ್ನು ಉಳಿದಿರೋದು 50 ಲಕ್ಷ ಜನ. ನೀವು 20% ಕೇಳ್ತಾ ಇದ್ದೀರಿ ಅಷ್ಟೇ. ಅದರಲ್ಲೂ ಬಿಟ್ಬಿಡೋಣ ಸರ್. ಅದರಲ್ಲೂ ನಾನು 35 ಲಕ್ಷ ಜನ ಬಿಟ್ಬಿಡಿ ಸರ್. ಒಂದು ತಿಳ್ಕೊಳ್ಳಿ, ಒಂದು ಸೂಪರ್ ಡೂಪರ್ ಆಗಿರೋ ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ ನೋಡಿರೋದು 2.5 ಕೋಟಿ ಜನನಲ್ಲಿ. ಈಗ ನೀವು ಹೋಗಿ ಒಂದು ಸಿನಿಮಾ ನೋಡಿದ್ದೀರಾ, ಇಷ್ಟ ಆಯಿತು, ಇನ್ನೊಂದು ಸರ್ ನೋಡಿದ್ದೀರಾ, ಇಷ್ಟ ಆಯಿತು, 5 ಸರ್ ನೋಡಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಕೌಂಟನ್ನು 5 ಜನ ಅಂತ ತಗೊಂಡ್ರು ಒಂದು ಸೂಪರ್ ಡೂಪರ್ ಆಗಿರೋ ಸಿನಿಮಾನ ನೋಡಿರೋದು 1.25 ಲಕ್ಷ ಜನ ಥಿಯೇಟ್ರಲ್ಲಿ. ಓಕೆನಾ ಸರ್? ಓಕೆ. 1.25 ಲಕ್ಷ ಜನ ಅಂದ್ರೆ 2% ಕೂಡ ಆಗಿಲ್ಲ. ಏನಪ್ಪ, ಅದು ಆಗದೇ ಇಲ್ಲ. ಓಕೆನಾ? ಈಗ ನಾನು ಇನ್ನೊಂದು ಹೇಳ್ತೀನಿ. ಏಸ ಅನ್ನೋ ಸಿನಿಮಾ, ನನ್ನ ಪ್ರೀವಿಯಸ್ ಸಿನಿಮಾ, 100ಕ್ಕೆ 100 ಅಲ್ಲ ಅಂತಂದ್ರೆ ಒಂದು 90ರಿಂದ 95 ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಆದ್ರೆ ನೆನಪಿಟ್ಕೊಳ್ಳಿ ಸರ್, ಅದರಿಂದ ಪ್ರೊಡ್ಯೂಸರ್ ಆಗಲಿ, ಇದೇ ಇದ್ರಲ್ಲಿ ನಾವು ಕೂತು ಆ ಬಗ್ಗೆ ಮಾತಾಡಿದ್ವಿ, ಪ್ರೊಡ್ಯೂಸರ್ ಆಗಲಿ ಏನು ದುಡ್ಡು ಮಾಡ್ಕೊಂಡಿಲ್ಲ ಸರ್. ಓಪನ್ ನಾನು ಹೇಳ್ತೀನಿ, ಓಕೆನಾ? ಜನರಿಗೆ ರಿಕ್ವೆಸ್ಟ್ ಮಾಡ್ತಿರೋದು ನಾನು ಇಷ್ಟೇ. ಯೂಟ್ಯೂಬಲ್ಲಿ 20 ಲಕ್ಷ ಜನ ನೋಡಿದೀರಾ, ನೀವು ನೋಡಬೇಕು 10 ರೂಪಾಯಿ ಕೊಟ್ಟಿದ್ರು ನಂಗೆ 2 ಕೋಟಿ ಆಗಿರೋದು. 2 ಕೋಟಿ ಆಗಿರೋದು ಖಂಡಿತ. ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡಿರೋನು ಇದೇ ಹೇಳೋದು. ದಯವಿಟ್ಟು ಇದು ನೋಡಿ, ಈ ಪ್ರೋತ್ಸಾಹ ಮಾಡಿ ಅಂತ ಅಷ್ಟೇ. ನೋಡಿ, ಒಂದು ಸಿನಿಮಾ ಟಿಕೆಟ್ ನನಗೆ ಬಹಳ ಬೇಜಾರು ಏನು ಗೊತ್ತಾ, ನಾವು ತಮಿಳರ ಭಾಷಾ ಪ್ರೇಮವನ್ನು ಹೊಗಳೋದು, ತೆಲುಗಿನವ್ರದ್ದು ಹೊಗಳ್ತೀವಿ, ಎಲ್ಲರದ್ದು ಹೊಗಳ್ತೀವಿ. ನಮ್ಗೆ ನಮ್ಮದು ತುಳು ಮಾತಾಡೋಕು ನಮ್ಮನ್ನ ನಾಚಿಕೆ ಆಗುತ್ತೆ. ಅಲ್ಲ, ನಮ್ಮಲ್ಲಿ ತುಂಬಾ ಜನ ಇದೆ, ಸಿನಿಮಾ ಮಾಡಿದ್ರೆ ಮಲಯಾಳಂ ಗುರು ಏನ್ ಮಾಡ್ತಾರೆ ಗುರು, ತುಳುನಲ್ಲಿ ನೀನ್ ತುಳು ಯಾವ್ದು ನೋಡಿದೆ? ಇಲ್ಲ, ನಾನೊಂದು 5-6 ವರ್ಷ ಆಯ್ತು ಅಂತ ನಾನು ನನ್ನ ಪ್ರೊಡ್ಯೂಸರ್ಗೆ ನೀವು ಎಲ್ಲ ಭಾಷೆಯನ್ನು ಇಷ್ಟಪಡಿಯಪ್ಪ, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಖಂಡಿತ. ಆದ್ರೆ ಏನಂದ್ರೆ, ಒಬ್ಬ ಹಾಳಾಗ್ಬೇಕು ಅಂತ ಯಾರು ಸಿನಿಮಾ ಮಾಡಲ್ಲ. ಖಂಡಿತ ಮಾಡಲ್ಲ ಸರ್. ಯಾಕೆ ಮಾಡ್ತಾನೆ ಹೇಳಿ ಅಲ್ವಾ? ಒಬ್ಬ ಫ್ಲಾಪ್ ಸಿನಿಮಾಗೆ ಏನ್ ಎಫರ್ಟ್ ಹಾಕಿರ್ತಾನೋ ಅದು ವಿನ್ ಆಗಿರೋ ಸಿನಿಮಾ ಕಾರಣಗಳು 1000 ಇರಬಹುದು ಅಲ್ಲ ಶೋಭಾ? ಯಾಕೆಂದ್ರೆ ನೀವು ಏಸ ಮಾಡಿದಕ್ಕೂ ಪೆಪ್ಪರ್ ಎರೆ ಮಾಡಿದಕ್ಕೂ ಶೋಭಿ ತುಂಬಾ ಬದಲಾಗಿದ್ದಾರೆ. ಖಂಡಿತ ಅಲ್ವಾ? ನೀವು ಅನುಭವದಲ್ಲಿ ಇರಬಹುದು, ನಿಮ್ಮ ಯೋಚನೆಗಳಲ್ಲಿ ಇರಬಹುದು, ನೀವು ಕಟ್ಟಿಕೊಂಡಂತಹ ಕಥೆಗಳಲ್ಲಿ ಇರಬಹುದು, ಎಲ್ಲದಕ್ಕೂ ನಿಮ್ಮ ಹತ್ರ ಯೋಚನೆ. ಖಂಡಿತ. ಹಾಗಿದ್ರೆ ಅವರು ಹೇಗೆ ಬೆಳೆದಿದ್ದಾರೋ ನಾವು ಹಾಗೆ ಒಂಚೂರು ಚೇಂಜ್ ಆಗಬೇಕು. ಹೌದು. ನಾವು ಏಸ ನೋಡ್ಬಿಟ್ಟು ಪೆಪ್ಪರ್ ಹೀಗೆ ಇರ್ಬೋದು ಅಂತ ನಾವು ಡಿಸೈಡ್ ಮಾಡಬಾರ್ದು. ಇಲ್ಲ, ನಾನು ಏನು ಹೇಳೋದು ಗೊತ್ತಾ, ಇಷ್ಟೇ ಹೇಳೋದು,
ಕಂಪ್ಯಾರಿಸನ್ ಬೇಡ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಏಸ ಮಾಡಿದವರು ಇದು ಮಾಡಿದವರು ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, 100ಕ್ಕೆ 101 ತೃಪ್ತಿಪಡಿಸ್ತೀವಿ ಅಷ್ಟೇ. ನೋಡಿದ್ಮೇಲೆ ಮಾತಾಡಿ, ಬಟ್ ನೋಡಿ ಮನೇಲೆ ತೋರಿಸುವಂತಹ ಕಥೆ ಇದು ನಡೀತಾ ಇದೆ. ನಾನು ನಿಮ್ಗೆ 250 ರೂಪಾಯಿ ಟಿಕೆಟ್ ಕೊಡ್ತೀನಿ ನೋಡಿ, ನೀವು ಥಿಯೇಟರ್ಗೆ ಬಂದ್ರೆ ಒಬ್ಬನಿಗೆ ಒಂದೊಂದು ಟಿಕೆಟ್ ಚಾರ್ಜ್ ಇದೆ. ಇದು 250 ರೂಪಾಯಿ ತಗೊಂಡು ನೀವು ಮನೆಯಲ್ಲೇ ಟಿವಿಲಿ ಹಾಕೊಂಡು ನೋಡ್ತೀರಾ, ಅವಕಾಶ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅದ್ಭುತವಾದಂತಹ ಮೂವಿಯನ್ನು ಮಾಡ್ತಾ ಇದ್ದಾರೆ ಶೋಭರಾಜ್ ಅವರು. ಅವರ ಗೆಳೆಯರೇ ಸೇರ್ಕೊಂಡಿದ್ದಕ್ಕೆ ನಿರ್ಮಾಪಕರಾಗಿದ್ದಾರೆ. ತುಳು ರಂಗಭೂಮಿಯ ಅದ್ಭುತವಾದಂತಹ ಗಡಣ ಅದ್ರಲ್ಲಿ ತುಂಬಿಕೊಂಡಿದೆ. ನೀವು ಯಾರನ್ನು ನೀವು ಇಷ್ಟಪಡ್ತೀರೋ ಅವ್ರು ಅದ್ರಲ್ಲಿದ್ದಾರೆ, ಖಂಡಿತವಾಗಿದ್ದಾರೆ. ಆದ್ರಿಂದ ಇದು ಒಂದು ಫ್ಯಾಮಿಲಿ ಪ್ಯಾಕ್, ಮತ್ತೆ ನೀವು ಏನ್ ಹೇಳ್ತಿರೋ ಕೋಂಬೋ ಪ್ಯಾಕ್ ಎಲ್ಲನೂ ಇದು ಎಲ್ಲ ಇದೆ. ನಿಮ್ಗೆ ಏನ್ ಬೇಕು, ಯಾಕಂದ್ರೆ ಹಾಡುಗಳ ಬಗ್ಗೆ ನಾವು ಹೇಳೋದಕ್ಕಿಂತ ಜನ ನೋಡಿದ್ದಾರೆ, ಕೇಳಿದ್ದಾರೆ. ಇಂತಹ ಅದ್ಭುತವಾದಂತಹ ಒಂದು ಪೆಪ್ಪೆರೆರೆ ಪ್ಯಾರೆರೆ ಅನ್ನೋದು ಟೈಟ್ಲ್ ಕಷ್ಟ ಆಗುತ್ತೆ ಅಂತ ನಾನು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪೆಪ್ಪೆರೆರೆ ಪ್ಯಾರೆರೆ, ಆದ್ರಿಂದ ಅದ್ಭುತವಾದಂತಹ ಸಿನಿಮಾ. ನೀವು ಹೀಗೆ ಇಟ್ಕೊಂಡು ತೋರಿಸಿ ಸಾಕು, ಅದರ ಫಿಲ್ಮ್ ಇದು ಸಿಂಬಲ್ ಆಗುತ್ತೆ. ಅಂತಹ ಒಂದು ಚಲನಚಿತ್ರ ಎಲ್ಲಾ ಜನ ನೋಡಿ ಅವ್ರ ತಂಡಕ್ಕೆ ಆಶೀರ್ವಾದ ಮಾಡಿ. ಯಾಕೆಂದರೆ ನಾವಿವತ್ತು ಕೊಟ್ಟಂಥ 50 ರೂಪಾಯಿ ಟಿಕೆಟು ಅದು ನಾಳೆ ದಿನ ಇನ್ನೊಂದು 5 ಸಿನಿಮಾ ಮಾಡೋದಕ್ಕೆ ಖಂಡಿತವಾಗಿ ಸ್ಫೂರ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದರು ಕಲಾವಿದ ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ತನ್ನ ಉಪಸ್ಥಿತಿಯಿಂದ ಒಂದು ಅರ್ಥಪೂರ್ಣವಾಗಿ ಈ ಒಂದು ಸಂಚಿಕೆಯನ್ನು ನಿರೂಪಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸ್ಪಂದನ ವಾಹಿನಿ ಪರವಾಗಿ ಆತ್ಮೀಯವಾದಂಥ ಅಭಿನಂದನೆಗಳು. ಕೊನೆಯದಾಗಿ ನಾನು ಒಂದು ಶೋಭಿ, ಆ ಗೀತಾ ಸೀರಿಯಲ್ದು ಒಂದು ಡೈಲಾಗ್ ಹೇಳಿ, ನನಗೆ ತುಂಬಾ ಇಷ್ಟ ಆಗಿದೆ. ಅದರಲ್ಲಿ ನಾನು ಕಾಪಿ ಗಾರ್ಡನ್ ನೋಡಿದೆ ನಿಮ್ಮ ಮುಖದಲ್ಲಿ, ಆಮೇಲೆ ಧೀರೇಂದ್ರ ಗೋಪಾಲನ್ನು ನೋಡಿದ್ದೀನಿ. ನನಗೆ ಯಾರ್ಯಾರೋ ಎಲ್ಲ ಕಂಡಿದ್ದಾರೆ ಅದರಲ್ಲಿ. ಅದು ಹೇಗೆ ಡೈಲಾಗ್ ಯಾವ್ದು ಹೇಳಿ? ನಿನ್ನೆ ಹೌದು ಇದು ಬಂದಿತ್ತು, ಯಾವ್ದಂದ್ರೆ ನೀವು ಇವನು ವಿನ್ ಆಗ್ತಾನೆ ಅಂತ ನೀವು ಹೇಳ್ತೀರಿ, ಅದಕ್ಕೆ ಓಪನ್ ಚಾಲೆಂಜ್ ಆಗ್ತೀರಿ. ಅವಳು ನಿಮ್ಮ ಅಡುಗೆಯವ್ರು ಹೇಳ್ತಾರೆ ಅದೆಲ್ಲ ಅದೇ 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 ಡೈಲಾಗ್ ನನಗೆ ಬರ್ತಿಲ್ಲ ಸರ್. ಅದು ಏನು ಮೊನ್ನೆ ಒಂದು ಇಂಟರ್ವ್ಯೂ, ಆಮೇಲೆ ಅವಳು ಸ್ಪೂನ್ ತೆಗಿಲಿಕ್ಕೆ ಹೇಳ್ತಾಳೆ, ಆಗ ಏನಾಗ್ತ ಸ್ಪೂನ್ ಅಯ್ಯಪ್ಪ ಹಂಗೆ ಲಲ್ಲೆಗರಿಯೋದು. ಡೈಲಾಗ್ ಬಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಇದನ್ನೇ ಹೇಳಿದೆ ನಾನು. ಓಕೆ, ಏನದು ತಂಗಿಯವ್ವ, ಮುಖದಲ್ಲಿ ದೈನ್ಯತೆ, ಕಣ್ಣಲ್ಲಿ ಕಣ್ಣೀರು, ಕಾಲ್ಗಿಡಿಯುವಂತ ನಾಟಕ ಏನು ಕೇಳು, ಭಯ, ಪುಕ 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 ಪುಕ, ಎಲ್ಲಿ ನಾವು ಪೊಲೀಸ್ಗೆ ಹೇಳ್ಬಿಟ್ಟು ಒಳಗಡೆ ಅಟ್ಬಿಡ್ತೀವಿ ಅಂತ ಭಯ ತಂಗಿಯವ್ವ. ನಾನ್ ನಂಬಲ್ಲ, ನಾಟಕ ತಂಗಿಯವ್ವ ನಂಬಾರ್ದು, ಈ ಥರದ್ದು. ಮತ್ತೊಮ್ಮೆ ನಮ್ಮ ಈ ಒಂದು ತುಳುನಾಡು ಕಂಡಂತಹ ಅದ್ಭುತ ಪ್ರತಿಭೆ ಇನ್ನಷ್ಟು ಚಲನಚಿತ್ರಗಳನ್ನು ಮಾಡಲಿ. ಅದು ಬೇರೆ ಭಾಷೆಯ ಚಲನಚಿತ್ರಗಳು ಕೂಡ ಈ ತುಳು ಭಾಷೆಯ ಚಲನಚಿತ್ರವನ್ನು ಕಣ್ಣೆತ್ತಿ ನೋಡಿ ಅದ್ರ ಬಗ್ಗೆ ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗಲಿ. ಅಂತಹ ಅದ್ಭುತ ಚಲನಚಿತ್ರಗಳಿಗೆ ಶೋಭರಾಜ್ ಪಾವೂರು ಸಾಕ್ಷಿಯಾಗಲಿ ಅಂತ ಹೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ಸ್ಪಂದನ ವಾಹಿನಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಇನ್ನೊಂದು ಅದ್ಭುತ ಕಲಾವಿದನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.